Krishna Krishna Hare 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 Rama Hare Rama 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 Hare 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 Krishna 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 Hare 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 Rama Hare Rama 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 Hare 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 Krishna, Krishna Krishna, Hare Hare, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदगमनं वन्दे गुरुश्रीयुत ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपीश गोपिकान्त राधाकान्त नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्ಣ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಬುಕ್ ರೀಡಿಂಗ್ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ 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 ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಚೈತನ್ಯ ಜಯ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತಾನಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಪ್ರಭು ಜಯ ಜಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತಾನಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಶ್ರೀ ಚೈತನ್ಯ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತಾನಂದ. ಚೈತನ್ಯ ಚರಿತಾಮೃತ ಆದಿಲೀಲಾ ಮೊದಲನೇ ಸಂಪುಟ 7ನೇ ಅಧ್ಯಾಯದ ಶ್ಲೋಕ 113. ಚಿದಾನಂದ ತೇ ಹೋತಾರ ಸ್ಥಾನ ಪರಿವಾರ ತಾರಿಕ ಹೇ ಪ್ರಾಕೃತ ಸತ್ವೇರ ವಿಕಾರ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಕಾಂತಮಣಿ ಮಾತಾಜಿ. ಪ್ರವೀಣ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಎ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಚಿದ್ ಆನಂದ ತೇಜೋ ತಾನ್ಹಾರ ಸ್ಥಾನ ಪರಿವಾರ ತಾನ್ರೆ ಕಹೆ ಪ್ರಾಕೃತ ಸತ್ವೇರ ವಿಕಾರ. ಚಿತ್ ಆನಂದ ಆಧ್ಯಾತ್ಮಿಕ ಆನಂದ. ತೇಜೋ ಅವನು ವೈಯಕ್ತಿಕವಾಗಿ ಆಗಿದ್ದಾನೆ. ತಾನ್ರ ಅವನ ಸ್ಥಾನ ಧಾಮ ಪರಿವಾರ ತಾನ್ರೆ ಅವನಿಗೆ ಕಹೆ ಯಾರೋ
ಹೇಳುತ್ತಾರೆ. ಪ್ರಾಕೃತ, ಐಹಿಕ, ಸತ್ವೇರ, ಸತ್ವ, ವಿಕಾರ, ರೂಪಾಂತರ. ಅನುವಾದ ಶ್ರೀಲಾ ಪ್ರಭುಪಾದರಿಂದ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನು ಆಧ್ಯಾತ್ಮಿಕ ಶಕ್ತಿಗಳಿಂದ ಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನ ದೇಹ, ನಾಮ, ಕೀರ್ತಿ ಮತ್ತು ಪರಿವಾರವೆಲ್ಲ ಆಧ್ಯಾತ್ಮಿಕವಾಗಿದೆ. ಇವೆಲ್ಲವೂ ಸತ್ವಗುಣದ ರೂಪಾಂತರಗಳೆಂದು ಪ್ರಿಂಟ್ ಹೋಯ್ತು ಮಾತಾಜಿ, ಪ್ರಿಂಟ್ ಬರ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಸ್ಕ್ರೀನ್ ಹೋಯ್ತು. ಒಂದ್ ನಿಮಿಷ ಮಾತಾಜಿ, ಅವ್ರು ಲೀವ್ ಆತು. ಏನಾಯ್ತು ಮಾತಾಜಿ? ಸ್ಕ್ರೀನ್ ಸ್ಕ್ರೀನ್ ಶೇರ್ ಹೋಯ್ತು. ನೆಟ್ವರ್ಕ್ ಹೋಯ್ತಾ ಅಂತ ಮಾತಾಜಿ. ಪೋಸ್ಟ್ ಕ್ಯಾನ್ ಶೇರ್. ನೆಟ್ ಹೋಯ್ತಾ ಅಂತ ಅವರಿಗೆ. ಪವರ್ ಹೋಗಿರ್ಬೇಕು. ಬಂದ್ರು. ಹೋಸ್ಟ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೋಸ್ಟ್ ಮಾಡುದಾ ಮಾತಾಜಿ ನಿಮ್ಮನ್ನೀಗ? ಹಾ ಮಾತಾಜಿ. ಮಾತಾಜಿ ಅದು ನೀವು ಏನಾದ್ರೂ ಶೇರ್ ಮಾಡ್ತೀರಾ ಮಾತಾಜಿ? ನಂದು ಲ್ಯಾಪ್ಟಾಪ್ ಯಾಕೋ work ಕಳಿಸಿ ಆಗ್ತಿಲ್ಲ. ಮಾತಾಜಿ, ನಾನು ಶೇರ್ ಮಾಡ್ತೇನೆ. ಸರಿ ಮಾತಾಜಿ. ನಿಧಾನಕ್ಕೆ ಬಂತು. ಕಾಣ್ತಿದ್ಯಾ ಮಾತಾಜಿ? ಸ್ಕ್ರೀನ್ ಕಾಣಿಸುದಿಲ್ಲ? ಇಲ್ಲ ಮಾತಾಜಿ. ಹಾ ಕಾಣಿಸ್ತದೆ, ಹರೇ ಬಂತು ಕೃಷ್ಣ. ಮಾತಾಜಿ. ಇಲ್ಲ ಬಂದಿಲ್ಲ ಮಾತಾಜಿ. ಬರ್ತಾ ಇದೆ. ಕೇಳ್ತಿಲ್ಲ ಮಾತಾಜಿ? ಕೇಳ್ತಾ ಇದೆ, ಸುತ್ತಾ ಇದೆ ಮಾತಾಜಿ, ಬಂದಿಲ್ಲ ಇನ್ನು. ಓಪನ್ ಆಗ್ತಿಲ್ಲ ಅನ್ಸುತ್ತೆ. ಇನ್ನೂ ಓಪನ್ ಆಗ್ತಾ ಇದೆ. ನಾರಾಯಣ ನಾರಾಯಣ. ಮಾತಾಜಿ ನಾನು ಇದನ್ನ ಕಳಿಸ್ಬಿಡ್ತೀನಿ, ಇದ್ರಿಂದ ಮಾಡ್ತೀನಿ ಮಾತಾಜಿ. ಅದು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ. ಸ್ಕ್ರೀನ್ ಬಂತು ಮಾತಾಜಿ. ಬಂತು ಮಾತಾಜಿ. ರೂಪಾಂತರ. ಇವೆಲ್ಲವೂ ಸತ್ವಗುಣದ ರೂಪಾಂತರಗಳೆಂದು ಮಾಯಾವಾದಿ ತತ್ವಜ್ಞಾನಿಯು ಅಜ್ಞಾನದ ಕಾರಣದಿಂದ ಹೇಳುತ್ತಾನೆ. ಭಾವಾರ್ಥ: ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ದೇವೋತ್ತಮ ಪರಮಪುರುಷನು ತನ್ನ ಶಕ್ತಿಗಳನ್ನು ಪ್ರಾಕೃತ ಅಥವಾ ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಗೀತಾ ಮಾತಾಜಿ ಒಂದನ್ನು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹಾ ಮಾತಾಜಿ, ಒಂದ್ ನಿಮಿಷ. ಓದ್ಬೋದಾ? ಮಾತಾಜಿ ನೀವು ಶೇರ್ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಬಂತ ಮಾತಾಜಿ? ಸ್ಕ್ರೀನ್ ಕಾಣಿಸ್ತದ? ಹಾ ಮಾತಾಜಿ, ಕಾಣುತ್ತೆ. ಕಾಣಿಸ್ತಾ ಇದೆ ಮಾತಾಜಿ. ಬಂದಿದೆ ಸ್ಕ್ರೀನ್. 114 114ನೇ ಶ್ಲೋಕನಾ?
113. 113 13. ಮಾತಾಜಿ ಓದಿ ಮಾತಾಜಿ ಭಾಗವತ ಮಂಜುಳಯ್ಯ ಮಾತಾಜಿ ಓದಿ. ಹಾ ಓದ್ತೇನೆ ಮಾತಾಜಿ. 113. 113. ಭಾವಾರ್ಥ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ದೇವೋತ್ತಮ ಪರಮಪುರುಷನು ತನ್ನ ಶಕ್ತಿಗಳನ್ನು ಪ್ರಾಕೃತ ಮತ್ತು ಅಪ್ರಾಕೃತ ಅಥವಾ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಎಂದು ಸ್ಪಷ್ಟವಾಗಿ 2 ಭಾಗಗಳಾಗಿ ವರ್ಗೀಕರಿಸಿದ್ದಾನೆ. ವಿಷ್ಣು ಪುರಾಣದಲ್ಲಿಯೂ ಇದೇ ವಿಭಾಗವನ್ನು ಮಾಡಲಾಗಿದೆ. ಮಾಯಾವಾದಿ ತತ್ವಜ್ಞಾನಿಗಳು ಐಹಿಕ ಮತ್ತು ಆಧ್ಯಾತ್ಮಿಕ ಎಂಬ ಈ 2 ಪ್ರಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಆದರೆ ದಿಟವಾಗಿಯೂ ಬುದ್ಧಿವಂತನಾದವನು ಅವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಐಹಿಕ ಪ್ರಕೃತಿಯಲ್ಲಿರುವ ನಾನಾ ವೈವಿಧ್ಯಗಳನ್ನು ಚಟುವಟಿಕೆಗಳನ್ನು ಪರಿಗಣಿಸಿದಾಗ ಮಾಯಾವಾದಿ ತತ್ವಜ್ಞಾನಿಗಳು ಆಧ್ಯಾತ್ಮಿಕ ಲೋಕದ ಆಧ್ಯಾತ್ಮಿಕ ವೈವಿಧ್ಯಗಳನ್ನು ಏಕೆ ನಿರಾಕರಿಸಬೇಕು? ಭಾಗವತವು 10.2.32 ಹೀಗೆ ಹೇಳುತ್ತದೆ. ಯೇ ಅನ್ಯೇ ಅರವಿಂದಾಕ್ಷ ವಿಮುಕ್ತ ಮಾನಿನಸ್ ತ್ವಯಿ ಅಸ್ತಭಾವಾದ್ ಅವಿಶುದ್ಧ ಬುದ್ಧಯಃ. ತಾವು ವಿಮುಕ್ತರೆಂದು ಭಾವಿಸುವವರು ಇದ್ದಾರೆ, ಆದರೆ ಅವರಿಗೆ ಆಧ್ಯಾತ್ಮಿಕ ಲೋಕವನ್ನು ಕುರಿತು ಯಾವ ಮಾಹಿತಿಯೂ ತಿಳಿದಿಲ್ಲ. ಅಂತಹವರ ತಿಳುವಳಿಕೆಯು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಶ್ಲೋಕದಲ್ಲಿ ಅವಿಶುದ್ಧ ಬುದ್ಧಯಃ ಎಂಬ ಶಬ್ದವು ಅಶುಚಿಯಾದ ಬುದ್ಧಿಶಕ್ತಿಯನ್ನು ಸೂಚಿಸುತ್ತದೆ. ಅಶುಚಿಯಾದ ಬುದ್ಧಿಶಕ್ತಿಯಿಂದ ಅಥವಾ ಬುದ್ಧಿಶಕ್ತಿಯ ಕೊರತೆಯಿಂದ ಮಾಯಾವಾದಿ ತತ್ವಜ್ಞಾನಿಗಳು ಐಹಿಕ ಮತ್ತು ಆಧ್ಯಾತ್ಮಿಕ ವೈವಿಧ್ಯಗಳ ನಡುವಣ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಆದ್ದರಿಂದ ಅವರು ಆಧ್ಯಾತ್ಮಿಕ ವೈವಿಧ್ಯಗಳನ್ನು ಕುರಿತು ಚಿಂತಿಸಲಾರರು, ಏಕೆಂದರೆ ಅವರು ಎಲ್ಲ ವೈವಿಧ್ಯವೂ ಐಹಿಕವೆಂದು ಮಾನ್ಯ ಮಾಡುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಯಶೋಧ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲ ಕಾಂತಮಣಿ. ಕಾಂತಮಣಿ ಮಾತಾಜಿ ಓದಿ ಮಾತಾಜಿ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮಪುರುಷನಾದ ಅಥವಾ ಪರಮ ಸತ್ಯನಾದ ಕೃಷ್ಣನು ಐಹಿಕ ದೇಹಗಳಿಗಿಂತ ವಿಭಿನ್ನವಾದ ಆಧ್ಯಾತ್ಮಿಕ ದೇಹವನ್ನು ಹೊಂದಿದ್ದಾನೆಂದು, ಆದ್ದರಿಂದ ಅವನ ನಾಮ, ಧಾಮ, ಪರಿವಾರ ಮತ್ತು ಗುಣಗಳು ಎಲ್ಲ ಆಧ್ಯಾತ್ಮಿಕವೆಂದು ಈ ಶ್ಲೋಕದಲ್ಲಿ ವಿವರಿಸುತ್ತಾರೆ. ಸತ್ವಗುಣಕ್ಕೂ ಆಧ್ಯಾತ್ಮಿಕ ವೈವಿಧ್ಯಗಳಿಗೂ ಏನೂ ಸಂಬಂಧವಿಲ್ಲ. ಆದರೆ ಮಾಯವಾದಿ ತತ್ವಜ್ಞಾನಿಗಳು ಆಧ್ಯಾತ್ಮಿಕ ವೈವಿಧ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಾರರು. ಆದ್ದರಿಂದ ಅವರು ಐಹಿಕ ಲೋಕವು ಆಧ್ಯಾತ್ಮಿಕ ಲೋಕವೆಂಬುದರ ನಿರಾಕರಣೆಯನ್ನು ಕಲ್ಪಿಸಿಕೊಳ್ಳುತ್ತಾರೆ. ಐಹಿಕ ಗುಣಗಳಾದ ಸತ್ವ, ರಜಸ್ ಮತ್ತು ತಮೋ ಗುಣಗಳು ಆಧ್ಯಾತ್ಮಿಕ ಲೋಕದಲ್ಲಿ ಕಾರ್ಯ ಮಾಡಲಾರವು. ಆದ್ದರಿಂದ ಅದನ್ನು ನಿರ್ಗುಣ ಎಂದು ಕರೆಯಲಾಗಿದೆ. ಇದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಐಹಿಕ ಜಗತ್ತು 3 ಪ್ರಕೃತಿ ಗುಣಗಳ ಅಭಿವ್ಯಕ್ತಿ. ಆದರೆ ವ್ಯಕ್ತಿಯು ಆಧ್ಯಾತ್ಮಿಕ ಲೋಕಕ್ಕೆ ಬರಲು ಈ ಗುಣಗಳಿಂದ ವಿಮುಕ್ತನಾಗಬೇಕು. ಆಧ್ಯಾತ್ಮಿಕ ಲೋಕದಲ್ಲಿ ಪ್ರಕೃತಿ ಗುಣಗಳ ಪ್ರಭಾವವು ಸಂಪೂರ್ಣವಾಗಿ ಶೂನ್ಯವಾಗಿದೆ. ಈಗ ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದಿನ ಶ್ಲೋಕದಲ್ಲಿ ಪ್ರಭು ಶಿವನನ್ನು ಮಾಯವಾದ ತತ್ವಜ್ಞಾನದಿಂದ ಬೇರ್ಪಡಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರಿ ಕೃಷ್ಣ. ಅನುವಾದ ಭಾವಾರ್ಥ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಆಧ್ಯಾತ್ಮಿಕ ಶಕ್ತಿಗಳಿಂದ ಪೂರ್ಣನಾಗಿದ್ದಾನೆ. ಅಂದರೆ ಭಗವಂತ ಅವನು ಸಚ್ಚಿದಾನಂದ ಸ್ವರೂಪಿ. ಆದ್ದರಿಂದ ಅವನ ದೇಹ, ನಾಮ, ಕೀರ್ತಿ ಮತ್ತು ಪರಿವಾರವೆಲ್ಲ ಆಧ್ಯಾತ್ಮಿಕವಾಗಿವೆ. ಅಂದ್ರೆ ಅವನ ಪರಿವಾರ ಅಂತಂದ್ರೆ ಅವನ ಭಕ್ತರು, ಶುದ್ಧ ಭಕ್ತರು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಭಗವಂತನ ವಿಸ್ತರಣೆಗಳು ಅಥವಾ ಅವನ ಶಕ್ತಿಗಳು ಎಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು. ಮತ್ತೆ ಅಲ್ಲಿರುವಂತಹ ಶುದ್ಧ ಭಕ್ತರು ಸಹ ಇವೆಲ್ಲವೂ ಸತ್ವಗುಣದ ರೂಪಾಂತರಗಳೆಂದು ಮಾಯಾವಾದಿ ತತ್ವಜ್ಞಾನಿಗಳು ಅಜ್ಞಾನದ ಕಾರಣದಿಂದ ಹೇಳುತ್ತಾರೆ. ಅವರೆಲ್ಲ ಹೇಳ್ತಾರೆ ಇದೆಲ್ಲವೂ ಕೂಡ ಗುಣ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅವನು ಸತ್ವಗುಣದಲ್ಲಿದ್ದಾನೆ ಅಂತ. ಆದ್ರೆ ವಾಸ್ತವದಲ್ಲಿ ಭಗವಂತ ಸತ್ವಗುಣದಲ್ಲಿದ್ದಾನ? ಹರೇ ಕೃಷ್ಣ.
ಶುದ್ಧ ಸತ್ವ. ಶುದ್ಧ ಸತ್ವದಲ್ಲಿದ್ದಾನೆ. ಶುದ್ಧ ಸತ್ವದಲ್ಲಿದ್ದಾನೆ. ಈ ಸತ್ವಗುಣ ಅನ್ನೋದು ಕೂಡ ಅದು ಪ್ರಕೃತಿಯ ಗುಣನೇ ಆಯ್ತು. ಅದು ಕೂಡ ಈ ಭೌತಿಕ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಮನುಷ್ಯನನ್ನ ಬದ್ಧಾತ್ಮನನ್ನಾಗಿಸುವಂತಹದ್ದು. ಹಾಗಾಗಿ ಅದನ್ನು ಮೀರಿ ನಾವು ಶುದ್ಧ ಸತ್ವಕ್ಕೆ ಏರಿದಾಗ ಮಾತ್ರನೇ ಅದು ಆಧ್ಯಾತ್ಮಿಕ ಅಂತ ಅನಿಸ್ಕೊಳ್ಳುವಂತದ್ದು. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ದೇವೋತ್ತಮ ಪರಮಪುರುಷನು ತನ್ನ ಶಕ್ತಿಗಳನ್ನು ಪ್ರಾಕೃತ, ಅಪ್ರಾಕೃತ ಅಥವಾ ಪರಾ ಪ್ರಕೃತಿ ಮತ್ತು ಅಪರಾ ಪ್ರಕೃತಿ ಎಂದು ಸ್ಪಷ್ಟವಾಗಿ 2 ಭಾಗಗಳಾಗಿ ವರ್ಗೀಕರಿಸಿದ್ದಾನೆ. ವಿಷ್ಣು ಪುರಾಣದಲ್ಲಿಯೂ ಇದೇ ವಿಭಾಗವನ್ನು ಮಾಡಲಾಗಿದೆ. ಮಾಯಾವಾದಿ ತತ್ವಜ್ಞಾನಿಗಳು ಐಹಿಕ ಮತ್ತು ಹರೇ ಕೃಷ್ಣ, ಯಾರ್ದು ಡಿಸ್ಟರ್ಬೆನ್ಸ್ ಇದೆ ಮಾತಾಜಿ? ಇಲ್ಲ ಮಾತಾಜಿ, ನಂದಿಲ್ಲ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ ರತ್ನ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ 7ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಈ ಶಕ್ತಿಗಳು ಅದು ಪ್ರಾಕೃತ ಮತ್ತೆ ಅಪ್ರಾಕೃತ ಅಂದ್ರೆ ಪರಾಶಕ್ತಿ ಮತ್ತು ಅಪರಾಶಕ್ತಿ ಅಂತ ಸ್ಪಷ್ಟವಾಗಿ 2 ಭಾಗಗಳಾಗಿ ವರ್ಗೀಕರಿಸ್ತಾ ಇದ್ದಾರೆ. ಅಂದ್ರೆ ಈ ಪರಾಶಕ್ತಿ ಯಾರು ಸೇರ್ತಾರೆ ಅವರೆಲ್ಲರೂ ಕೂಡ ಏನಂತ ಕರೀತಾರೆ, ಅವರನ್ನ ಅಕ್ಷರ ಅಂತ ಕರೀತಾರೆ. ಮತ್ತೆ ಯಾರು ಈ ಅಪರಾಶಕ್ತಿಗೆ ಸೇರ್ತಾರೆ ಅವರನ್ನ ಅವರು ಕ್ಷರರು ಅಂತ ಹೇಳ್ತಾರೆ, ಕ್ಷೀಣಿಸ್ತಾರೆ. ಮಾತಾಜಿ ನಿಮ್ದು ಒಂದು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಡಿಸ್ಟರ್ಬ್ ಇದೆ. ನಿಮ್ದು ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಡಿಸ್ಕನೆಕ್ಟ್ ಮಾಡಿ, ಡಿಸ್ಕನೆಕ್ಟ್ ಮಾಡಿ. ಮತ್ತು ಆಗುದಿಲ್ಲ ಅಂತ ಮಾತಾಜಿ, ನೀವು ಹೋಸ್ಟ್ ಆಗಿದ್ದೀರಲ್ವಾ, ಹಾಗಾಗಿ ಆಗ್ಲಿಕ್ಕಿಲ್ಲ ನಿಮ್ಗೆ ಅದು. ಆಗ್ಲಿಕ್ಕಿಲ್ಲ ಮಾತಾಜಿ ಅದು. ಹೋಸ್ಟ್ ಆದದ್ದನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೊಂದನ್ನ ವಿಡಿಯೋ ಡಿಸ್ಕನೆಕ್ಟ್ ಮಾಡಿ. ಈಗ ನೋಡಿ ಮಾತಾಜಿ, ಈಗ್ಲೂ ಆಗಿದೆಯಾ ಮಾತಾಜಿ? ಅನ್ಮ್ಯೂಟ್ ಅಲ್ಲಿ ಇದ್ರೆ ಎಕೋ ಬರುತ್ತೆ ಮಾತಾಜಿ. ನೀವ್ ಇನ್ನೊಂದು ಗೀತಗಮ್ಯ ಅನ್ನೋದಿದೆ ನೋಡಿ, ಅದನ್ನ ನೀವ್ ಮ್ಯೂಟ್ ಮಾಡ್ಕೋಬೇಕು. ಈಗ ಮಾತಾಜಿ ಓಕೆ ಮಾತಾಜಿ, ಕಂಟಿನ್ಯೂ ಮಾಡಿ ಮಾತಾಜಿ. ಹಾ ಮಾತಾಜಿ, ಹೀಗೆ ಪರಾಪ್ರಕೃತಿ ಮತ್ತೆ ಅಪರಾಪ್ರಕೃತಿಯ ಬಗ್ಗೆ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಭಗವಂತ ತಿಳಿಸ್ತಾರೆ. ಇಲ್ಲಿ ವಿಷ್ಣು ಪುರಾಣದಲ್ಲೂ ಕೂಡ ಇದೇ ವಿಭಾಗವನ್ನ ಮಾಡಲಾಗ್ತಾ ಇದೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿಗೂ ಭೌತಿಕ ಜಗತ್ತಿಗೂ ವ್ಯತ್ಯಾಸ ಅನ್ನುವಂಥದ್ದು ಇರುತ್ತೆ. ಆಧ್ಯಾತ್ಮಿಕ ಜಗತ್ತು ಭೌತಿಕ ಜಗತ್ತು ಅನ್ನೋದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ ಈ ಭೌತಿಕ ಜಗತ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ವ್ಯತ್ಯಾಸ, ಪ್ರಮುಖವಾದ ವ್ಯತ್ಯಾಸ ಏನಿದೆ ಅಂದ್ರೆ, ಇಲ್ಲಿರುವಂತಹ ಬದ್ಧಾತ್ಮರು ಅವರು 3 ಗುಣಗಳ ಒಂದು ಪ್ರಭಾವದಲ್ಲಿ ಇರ್ತಾರೆ. ಆದ್ರೆ ಆಧ್ಯಾತ್ಮಿಕ ಜಗತ್ತು ವೈಕುಂಠ ಲೋಕಗಳು ಅಲ್ಲಿ ಏನಿದೆ, ಅಲ್ಲೂ ಕೂಡ ವ್ಯಕ್ತಿಗಳಿದ್ದಾರೆ, ಅಲ್ಲೂ ಕೂಡ ವೈವಿಧ್ಯಗಳಿದೆ. ಆದ್ರೆ ಅಲ್ಲಿ ಇರುವಂತವರೆಲ್ಲರೂ ಕೂಡ ಸಚ್ಚಿದಾನಂದ ಸ್ವರೂಪಿಗಳು. ಅವರಿಗೆ ನಮ್ಮ ಹಾಗೆ ಈ 3 ಗುಣಗಳ ಅಥವಾ ಕ್ಲೇಶಗಳ ಒಂದು ಬಾಧೆ ಅನ್ನುವಂಥದ್ದು ಇರೋದಿಲ್ಲ. ಮಾಯಾವಾದಿ ತತ್ವಜ್ಞಾನಿಗಳು ಐಹಿಕ ಮತ್ತು ಆಧ್ಯಾತ್ಮಿಕ ಎಂಬ 2 ಪ್ರಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಅಂದ್ರೆ ಮಾಯಾವಾದಿಗಳ ಪ್ರಕಾರ ಆಧ್ಯಾತ್ಮಿಕ ಜಗತ್ತು ವೈಕುಂಠ ಲೋಕಗಳು ಇದೆ ಅಂತ ಅವರು ಯಾವತ್ತೂ ಒಪ್ಪೋದೇ ಇಲ್ಲ. ಆದ್ರೆ ದಿಟವಾಗಿಯೂ ಬುದ್ಧಿವಂತನಾದವನು ಅವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಐಹಿಕ ಪ್ರಕೃತಿಯಲ್ಲಿರುವ ನಾನಾ ವೈವಿಧ್ಯಗಳನ್ನು ಚಟುವಟಿಕೆಗಳನ್ನು ಪರಿಗಣಿಸಿದಾಗ ಮಾಯಾವಾದಿ ತತ್ವಜ್ಞಾನಿಗಳು ಆಧ್ಯಾತ್ಮಿಕ ಲೋಕದ ಆಧ್ಯಾತ್ಮಿಕ ವೈವಿಧ್ಯಗಳನ್ನು ಏಕೆ ನಿರಾಕರಿಸಬೇಕು ಅಂದ್ರೆ, ನಾವು ನೋಡ್ತೀವಿ ಇಲ್ಲೂ ಕೂಡ ಜನ ಇದ್ದಾರೆ, ಅಲ್ಲೂ ಕೂಡ ಜನ ಇರ್ತಾರೆ. ಅಂದ್ರೆ ಅಲ್ಲಿ ನಮಗಿಂತ ಹೆಚ್ಚು ಜನ ಇದ್ದಾರೆ, ಮತ್ತೆ ಅಲ್ಲಿ ನಮ್ಮ ಹಾಗೆ ಇಲ್ಲಿ ಏನೆಲ್ಲಾ ಬೇರೆ ಬೇರೆ ರೀತಿಯ ಪ್ರಾಣಿಗಳು ಪಕ್ಷಿಗಳು ಇವೆ, ಅದೇ ರೀತಿ ಅಲ್ಲೂ ಕೂಡ ಎಲ್ಲವೂ ಇದೆ. ಆದ್ರೆ ಅವರು ಬೇರೆ ಅಂದ್ರೆ ಬದ್ಧಾತ್ಮರಲ್ಲ, ಮತ್ತೆ ಯಾವುದೇ ರೀತಿಯ ಕಾಲದ ಪ್ರಭಾವದಲ್ಲಿ ಸಿಲುಕಿದವರಲ್ಲ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ಇರುವಂತವರಿಗೆ ಕಾಲದ ಪ್ರಭಾವ ಕೂಡ ಇರುತ್ತೆ, ಮತ್ತೆ ಇಲ್ಲಿರುವಂತವ್ರು ಗುಣಗಳ ಒಂದು ಬಂಧನದಲ್ಲಿ ಸದಾ ಇರ್ತಾರೆ. ಆದ್ರೆ ಅಲ್ಲಿರುವಂತವ್ರು ಮುಕ್ತಾತ್ಮರು, ಇದನ್ನ ಅವರು ನಿರಾಕರಿಸ್ತಾರೆ. ಯೇ ಅನ್ಯೇ ಅರವಿಂದಾಕ್ಷ ವಿಮುಕ್ತ ಮಾನಿನಸ್ ತ್ವಯಿ ಅಸ್ತ ಭವಾತ್ ಅವಿಶುದ್ಧ ಬುದ್ಧಯ. ತಾವು ವಿಮುಕ್ತರೆಂದು ಭಾವಿಸುವವರು ಇದ್ದಾರೆ, ಆದರೆ ಅವರಿಗೆ ಆಧ್ಯಾತ್ಮಿಕ ಲೋಕವನ್ನು ಕುರಿತು ಯಾವ ಮಾಹಿತಿಯೂ ತಿಳಿದಿಲ್ಲ. ಅಂದ್ರೆ ಅವ್ರಂತಾರೆ, ನಾನು ಈ ಭೌತಿಕ ಜಗತ್ತಿನಲ್ಲಿ ಇರುವಾಗಲೇ ನಾನು ಈ ಒಂದು ಗುಣಗಳಿಂದ ಮುಕ್ತಿಯನ್ನ ಪಡೆದಿದ್ದೀನಿ ಅಂತ. ಆದ್ರೆ ಅವರು ಮಾಯಾವಾದಿಗಳಾದ ಕಾರಣ ಅವರು ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದಿದೆ, ವೈಕುಂಠ ಲೋಕಗಳು ಅನ್ನುವಂಥದ್ದಿದೆ ಅನ್ನೋದನ್ನ ಅವರು ಊಹಿಸೋದಿಲ್ಲ. ಅವರ ಪ್ರಕಾರ ಅಂತಿಮ ಅಂತಂದ್ರೆ
ಬ್ರಹ್ಮಜ್ಯೋತಿ, ಅದರಿಂದ ಆಚೆಗೆ ಅವ್ರಿಗೆ ಇನ್ನೇನು ಇಲ್ಲ. ಅಂತವರ ತಿಳುವಳಿಕೆಯು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಶ್ಲೋಕದಲ್ಲಿ ಅವಿಶುದ್ಧ ಬುದ್ಧಯ ಎಂಬ ಶಬ್ದವು ಅಶುಚಿಯಾದ ಬುದ್ಧಿಶಕ್ತಿಯನ್ನು ಸೂಚಿಸುತ್ತದೆ. ಅಶುಚಿಯಾದ ಬುದ್ಧಿಶಕ್ತಿಯಿಂದ ಅಥವಾ ಬುದ್ಧಿಶಕ್ತಿಯ ಕೊರತೆಯಿಂದ ಮಾಯಾವಾದಿ ತತ್ವಜ್ಞಾನಿಗಳು ಐಹಿಕ ಮತ್ತು ಆಧ್ಯಾತ್ಮಿಕ ವೈವಿಧ್ಯಗಳ ನಡುವಣ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಅಂದ್ರೆ ಆಂಶಿಕ ಸಾಕ್ಷಾತ್ಕಾರ, ಅರ್ಧ ಜ್ಞಾನ ಸಿಕ್ಕಿದೆ ಅನ್ನೋ ಹಾಗೆ ಇಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ಒಂದು ಬುದ್ಧಿಶಕ್ತಿ ಅದು ಯಾವ ರೀತಿಯದಾಗಿದೆ ಅಂತಂದ್ರೆ ಅದರಲ್ಲಿ ಕೊರತೆ ಇದೆ, ಇನ್ನು ಬೇಕು, ಇನ್ನು ತಿಳಿಬೇಕು ಅವರು. ಆದ್ರೆ ಅವರು ತಾವು ತಿಳಿದಿರೋದೇ ಅಂತಿಮ ಅಂತ ವಾದ ಮಾಡ್ತಾರೆ. ಆಧ್ಯಾತ್ಮಿಕ ವೈವಿಧ್ಯಗಳ ನಡುವಣ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಆದ್ದರಿಂದ ಅವರು ಆಧ್ಯಾತ್ಮಿಕ ವೈವಿಧ್ಯಗಳನ್ನು ಕುರಿತು ಚಿಂತಿಸಲಾರರು, ಏಕೆಂದರೆ ಅವರು ಎಲ್ಲಾ ವೈವಿಧ್ಯವೂ ಐಹಿಕವೆಂದು ಮಾನ್ಯ ಮಾಡುತ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ಅನ್ನುವಂತಹ ಒಂದು ವಿಚಾರನೇ ಅವರು ಒಪ್ಪೋದಿಲ್ಲ. ಅವ್ರು ಹೇಳುವಂತದ್ದು ಎಲ್ಲವೂ ಕೂಡ ಐಹಿಕವಾದದ್ದೇ ಅಂತ ಹೇಳ್ತಾರೆ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮ ಪುರುಷನಾದ ಅಥವಾ ಪರಮ ಸತ್ಯನಾದ ಕೃಷ್ಣನು ಐಹಿಕ ದೇಹಗಳಿಗಿಂತ ಭಿನ್ನವಾದ ಆಧ್ಯಾತ್ಮಿಕ ದೇಹವನ್ನು ಹೊಂದಿದ್ದಾನೆಂದು, ಅದರಿಂದ ಅವನ ನಾಮ ಧಾಮ ಪರಿವಾರ ಗುಣಗಳು ಎಲ್ಲ ಆಧ್ಯಾತ್ಮಿಕವೆಂದು ಈ ಶ್ಲೋಕದಲ್ಲಿ ವಿವರಿಸುತ್ತಾರೆ. ಅಂದ್ರೆ ಭಗವಂತ ಅವನು ಮತ್ತೆ ಅವನ ಪರಿಕರಗಳು ಎಲ್ಲವೂ ಕೂಡ ಅವು ಆಧ್ಯಾತ್ಮಿಕವಾದದ್ದು. ಸತ್ವಗುಣಕ್ಕೂ ಆಧ್ಯಾತ್ಮಿಕ ವೈವಿಧ್ಯಗಳಿಗೂ ಏನೂ ಸಂಬಂಧ ಇಲ್ಲ. ಇವರ ಪ್ರಕಾರ ಉನ್ನತವಾದದ್ದು ಅಂತಂದ್ರೆ ಸತ್ವಗುಣ ಅಷ್ಟೇ. ಆದ್ರೆ ಸತ್ವಗುಣವನ್ನು ಮೀರಿದಂತ ಶುದ್ಧ ಸತ್ವ ಇದೆ, ಅದನ್ನ ಅವರು ಒಪ್ಪೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕ ವೈವಿಧ್ಯಗಳಿಗೂ ಏನು ಅಂದ್ರೆ ಸತ್ವಗುಣಕ್ಕೆ ಮತ್ತೆ ಆಧ್ಯಾತ್ಮಿಕ ವೈವಿಧ್ಯಗಳಿಗೆ ಸಂಬಂಧ ಇಲ್ಲ. ಆದ್ರೆ ಮಾಯವಾದಿ ತತ್ವಜ್ಞಾನಿಗಳು ಆಧ್ಯಾತ್ಮಿಕ ವೈವಿಧ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಾರರು. ಆದ್ದರಿಂದ ಅವರು ಐಹಿಕ ಲೋಕವು ಆಧ್ಯಾತ್ಮಿಕ ಲೋಕವೆಂಬುದರ ನಿರಾಕರಣೆಯನ್ನು ಕಲ್ಪಿಸುತ್ತಾರೆ. ಅಂದ್ರೆ ಐಹಿಕ ಲೋಕ ಅನ್ನುವಂಥದ್ದು ಏನಿದೆ ಅದು ಆಧ್ಯಾತ್ಮಿಕ ಲೋಕದ ನಿರಾಕರಣೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐಹಿಕ ಗುಣಗಳಾದ ಸತ್ವ, ರಜಸ್ ಮತ್ತು ತಮೋ ಗುಣಗಳು ಆಧ್ಯಾತ್ಮಿಕ ಲೋಕದಲ್ಲಿ ಕಾರ್ಯ ಮಾಡಲಾರವು. ಆಧ್ಯಾತ್ಮಿಕ ಲೋಕದಲ್ಲಿ ಅದು ಗುಣಾತೀತ. ಈ ಮೂರು ಗುಣಗಳು ಮತ್ತೆ ಈ ಮಹಾಮಾಯೆ ಇರುವಂತದ್ದು ಈ ಭೌತಿಕ ಜಗತ್ತಿಗೆ ಅಂದ್ರೆ ಈ ಭೌತಿಕ ಜಗತ್ತನ್ನ ನಿರ್ವಹಣೆ ಮಾಡೋದಕ್ಕಾಗಿ ಮಾತ್ರ. ಆದ್ದರಿಂದ ಅದನ್ನು ನಿರ್ಗುಣ ಎಂದು ಕರೆಯಲಾಗಿದೆ. ಇಲ್ಲಿ ಅವರು ನಿರ್ಗುಣ ಅಂತ ಏನ ಕರೀತಾ ಇದ್ದಾರೆ, ಅದು ಈ ಮೂರು ಸತ್ವಗುಣ, ರಜಗುಣ, ತಮೋ ಗುಣಗಳ ಹೊರತುಪಡಿಸಿ ಇರುವಂತದ್ದು ಅನ್ನೋದನ್ನ ತಿಳಿಸೋದಕ್ಕಾಗಿ. ಆದ್ರೆ ಇವರು ನಿರ್ಗುಣ ಅನ್ನೋ ಪದನ ಭಗವಂತನಿಗೆ ಯಾವುದೇ ಗುಣಗಳಿಲ್ಲ ಅಂತ ಹೇಳ್ತಾರೆ. ಆದ್ರೆ ಭಗವಂತ ನಿರಾಕಾರ, ಆದ್ದರಿಂದ ಅವನು ವ್ಯಕ್ತಿ ಇಲ್ಲ, ಅವನಿಗೆ ಯಾವುದೇ ಗುಣಗಳಿಲ್ಲ ಅಂತ ವಾದ ಮಾಡ್ತಾರೆ. ಆದ್ರೆ ಭಗವಂತನಲ್ಲಿ ಅನೇಕ ಗುಣಗಳಿದೆ. ನಾವು ನೋಡ್ತೀವಿ, ಬ್ರಹ್ಮನಿಗೆ 50 ಗುಣಗಳು, ಶಿವನಿಗೆ 55 ಗುಣಗಳು, ವಿಷ್ಣು ಸ್ವರೂಪಗಳಿಗೆ 60, ಕೃಷ್ಣನಿಗೆ 64 ಗುಣಗಳಿದೆ ಅಂತ. ಹಾಗೆ ಅವನಲ್ಲಿ ಎಲ್ಲ ಆಧ್ಯಾತ್ಮಿಕ ಗುಣಗಳಿದೆ, ಆದ್ರೆ ಈ ಭೌತಿಕ ಗುಣಗಳು ಇಲ್ಲ ಅಂತ. ಇದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಐಹಿಕ ಜಗತ್ತು 3 ಪ್ರಕೃತಿ ಗುಣಗಳ ಅಭಿವ್ಯಕ್ತಿ. ಆದರೆ ವ್ಯಕ್ತಿಯು ಆಧ್ಯಾತ್ಮಿಕ ಲೋಕಕ್ಕೆ ಬರಲು ಈ 3 ಗುಣಗಳಿಂದ ವಿಮುಕ್ತನಾಗಬೇಕು. ಆಧ್ಯಾತ್ಮಿಕ ಲೋಕದಲ್ಲಿ ಪ್ರಕೃತಿ ಗುಣಗಳ ಪ್ರಭಾವವು ಸಂಪೂರ್ಣವಾಗಿ ಶೂನ್ಯವಾಗಿದೆ. ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದಿನ ಶ್ಲೋಕದಲ್ಲಿ ಪ್ರಭು ಶಿವನನ್ನು ಮಾಯಾವಾದ ತತ್ವಜ್ಞಾನದಿಂದ ಬೇರ್ಪಡಿಸುತ್ತಾರೆ. ಅಂದ್ರೆ ಶಿವ ಅವನು ಕೂಡ ಪ್ರಭುವಿನ ಹಿಂದೆ ನೆನ್ನೆಯ ಒಂದು ಶ್ಲೋಕದಲ್ಲಿ ನೋಡಿದ್ವಿ, ಭಗವಂತನ ಆಜ್ಞೆಗೆ ಅಂದ್ರೆ ಭಗವಂತನ ಆಜ್ಞೆಯನ್ನ ಪಾಲಿಸುವುದಕ್ಕಾಗಿ ಶಿವ ಶಂಕರಾಚಾರ್ಯರಾಗಿ ಬಂದು ಈ ಮಾಯಾವಾದ ಸಿದ್ಧಾಂತವನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಶಿವ ವಾಸ್ತವದಲ್ಲಿ ಮಾಯಾವಾದ ತತ್ವಜ್ಞಾನದಿಂದ ಬೇರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 114. ತಾರಾದೋಷ ನಾಹಿತೆ ಹೋ ಆಜ್ಞಾಕಾರಿ ದಾಸ ಆರಾಯೇಯಿ ಶೂನ್ಯ ತಾರ ಹಾಯ ಸರ್ವನಾಶ. ಐಶ್ವರ್ಯ ಮಾತಾಜಿ ಓದಿ. ಐಶ್ವರ್ಯ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಐಶ್ವರ್ಯ ಮಾತಾಜಿ, ಯಶೋಧ ಮಾತಾಜಿ, ಯಶೋಧ ಮಾತಾಜಿ, ದಯಾನ್, ಐಶ್ವರ್ಯ ಮಾತಾಜಿ ಓದಿ ಮಾತಾಜಿ. ಅಂಬಿಕಾ ಓದಿ ಮಾತಾಜಿ, ಓದಿ ಮಾತಾಜಿ. ಐಶ್ವರ್ಯ ಮಾತಾಜಿ, ಅಂಬಿಕಾ ಮಾತಾಜಿ ನಂತರ ಓದಿ. ಐಶ್ವರ್ಯ ಮಾತಾಜಿ ಓದಿ. ಮಾತಾಜಿ ಶ್ಲೋಕ 114 ಇಂದ ಅಲ್ವಾ? ಹೌದು. ಹರೇ ಕೃಷ್ಣ. ತಾರಾದೋಷ ನಾಹಿತೆ ಹೋ ಆಜ್ಞಾಕಾರಿ ದಾಸ ಆರಾಯೇಷು ನೇತಾರ ಹಾಯ ಸರ್ವನಾಶ. ಅನುವಾದ ಓದ್ಬೋದು ಮಾತಾಜಿ, ಶಬ್ದಾರ್ಥ ಓದಿ. ಓಕೆ ಮಾತಾಜಿ. ತಾರ ಅಂದ್ರೆ ಅವನ, ಪ್ರಭು ಶಿವನ, ದೋಷ ತಪ್ಪು, ನಾಹಿ
ಇಲ್ಲೇನೂ ಇಲ್ಲ. ತೇಹೋ ಅವನು ಆಜ್ಞಾಕಾರಿ ವಿಧೇಯನಾದ ಆಜ್ಞಾಪಾಲಕ, ದಾಸ ಸೇವಕ, ಆರ ಇತರರು, ಏಹಿ ಯಾರೊಬ್ಬರು ಶುನೆ ಕೇಳಿದರೆ ಮಾಯಾವಾದ ತತ್ವಜ್ಞಾನವನ್ನು, ತಾರ ಅವನಿಗೆ, ಹಯ ಆಗುತ್ತದೆ ಸರ್ವನಾಶ ಪ್ರತಿಯೊಂದೂ ನಷ್ಟ. ಅನುವಾದ: ಪ್ರಭು ಶಿವನ ಅವತಾರವಾದ ಶಂಕರಾಚಾರ್ಯರಲ್ಲಿ ದೋಷವಿಲ್ಲ, ಏಕೆಂದರೆ ಅವರು ಪ್ರಭುವಿನ ಆಜ್ಞೆಯನ್ನು ಪಾಲಿಸುವ ಸೇವಕರು. ಆದರೆ ಈ ಮಾಯಾವಾದ ತತ್ವಜ್ಞಾನವನ್ನು ಅನುಸರಿಸುವವರು ಸರ್ವನಾಶವಾಗುತ್ತಾರೆ. ಅವರು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಾಧಿಸಿದ ಎಲ್ಲ ಪ್ರಗತಿಯನ್ನೂ ಕಳೆದುಕೊಳ್ಳುತ್ತಾರೆ. ಭಾವಾರ್ಥ ಓದ್ಬೇಕು ಮಾತಾಜಿ. ಭಾವಾರ್ಥ ಓದಿ ಮಾತಾಜಿ. ಓಕೆ. ಭಾವಾರ್ಥ: ಮಾಯಾವಾದಿ ತತ್ವಜ್ಞಾನಿಗಳು ತಮ್ಮ ವ್ಯಾಕರಣದ ಇಂದ್ರಜಾಲದ ಮೂಲಕ ತಮ್ಮ ವೇದಾಂತ ಜ್ಞಾನವನ್ನು ಪ್ರದರ್ಶಿಸಲು ಬಹಳ ಹೆಮ್ಮೆ ಪಡುತ್ತಾರೆ. ಆದರೆ ಅವರು ಮಾಯಾಪಹೃತ ಜ್ಞಾನ, ಅಂದರೆ ಮಾಯೆಯಿಂದಾಗಿ ನಿಜವಾದ ಜ್ಞಾನವನ್ನು ಅಪಹರಿಸಲ್ಪಟ್ಟವರು ಎಂದು ಭಗವದ್ಗೀತೆಯಲ್ಲಿ ಪ್ರಭು ಕೃಷ್ಣನು ಪ್ರಮಾಣೀಕರಿಸುತ್ತಾನೆ. ಮಾಯೆಗೆ 2 ಶಕ್ತಿಗಳಿವೆ. ಅವುಗಳ ಮೂಲಕ ಅವಳು ತನ್ನ 2 ಕಾರ್ಯಗಳನ್ನು ಮಾಡುತ್ತಾಳೆ. ಅವು ಯಾವುವೆಂದರೆ, ಪ್ರಕ್ಷೇಪಾತ್ಮಿಕ ಶಕ್ತಿ, ಜೀವಿಯನ್ನು ಐಹಿಕ ಅಸ್ತಿತ್ವದ ಸಾಗರಕ್ಕೆ ಎಸೆಯುವ ಶಕ್ತಿ, ಮತ್ತು ಆವರಣಾತ್ಮಿಕ ಶಕ್ತಿ, ಜೀವಿಯ ಜ್ಞಾನವನ್ನು ಆಚ್ಛಾದಿಸುವ ಶಕ್ತಿ. ಆವರಣಾತ್ಮಿಕ ಶಕ್ತಿಯ ಕ್ರಿಯೆಯನ್ನು ಭಗವದ್ಗೀತೆಯಲ್ಲಿ ಮಾಯೆಯ ಅಪಹೃತ ಜ್ಞಾನ ಎಂಬ ಶಬ್ದಗಳಿಂದ ವಿವರಿಸಲಾಗಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ದೇವಿಯ ಅಥವಾ ಕೃಷ್ಣನ ಮಾಯಾಶಕ್ತಿಯು ಏಕೆ ಸ್ವಲ್ಪ ಮಾಯಾವಾದಿ ಜೋರಾಗಿ ಓದಿ ಮಾತಾಜಿ. ದೇವಿ ಮಾಯಾ ಅಥವಾ ಕೃಷ್ಣನ ಮಾಯಾಶಕ್ತಿಯು ಏಕೆ ಮಾಯಾವಾದಿ ತತ್ವಜ್ಞಾನಿಗಳ ಜ್ಞಾನವನ್ನು ಹೊತ್ತೊಯ್ಯುತ್ತದೆ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಅಸುರಂ ಭಾವವಂ ಆಶ್ರಿತಃ ಎಂಬ ಶಬ್ದಗಳಿಂದ ವಿವರಿಸಲಾಗಿದೆ. ದೇವರ ಅಸ್ತಿತ್ವವನ್ನು ಒಪ್ಪದ ವ್ಯಕ್ತಿಯನ್ನು ಕುರಿತು ಈ ಮಾತುಗಳನ್ನು ಹೇಳಲಾಗಿದೆ. ದೇವರ ಅಸ್ತಿತ್ವವನ್ನು ಒಪ್ಪದ ಮಾಯಾವಾದಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಬಹುದು. ವಾರಣಾಸಿಯ ನಿರಾಕಾರವಾದಿ ಶಂಕರರ ಅನುಯಾಯಿಗಳ ಮೇಲ್ಪಂಕ್ತಿಗೆ ಒಳಗಾದವರು ಮತ್ತು ಸಾರನಾಥದ ಬೌದ್ಧರು. ಈ 2 ಗುಂಪಿನವರು ಮಾಯಾವಾದಿಗಳು. ಅವರ ನಾಸ್ತಿಕ ತತ್ವಜ್ಞಾನದ ಕಾರಣದಿಂದಾಗಿ ಕೃಷ್ಣನು ಅವರ ಜ್ಞಾನವನ್ನು ಸೆಳೆದೊಯ್ದಿದ್ದಾನೆ. ಈ 2 ಗುಂಪುಗಳಲ್ಲಿ ಯಾವುದೂ ದೇವರ ವ್ಯಕ್ತ ರೂಪವನ್ನು ಅಂಗೀಕರಿಸುವುದಿಲ್ಲ. ಬೌದ್ಧ ತತ್ವಜ್ಞಾನಿಗಳು ಆತ್ಮ ಮತ್ತು ದೇವರು ಎರಡನ್ನೂ ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ. ಶಂಕರ ಅನುಯಾಯಿಗಳಾದರೋ ದೇವರನ್ನು ಬಹಿರಂಗವಾಗಿ ನಿರಾಕರಿಸದಿದ್ದರೂ ಪರಾತ್ಪರರನ್ನು ನಿರಾಕಾರ ಅಥವಾ ರೂಪರಹಿತ ಎಂದು ಹೇಳುತ್ತಾರೆ. ಹೀಗೆ ಬೌದ್ಧರು ಮತ್ತು ಶಂಕರರ ಅನುಯಾಯಿಗಳು ಇಬ್ಬರೂ ಅವಿಶುದ್ಧ ಬುದ್ಧಿಯ, ಅಂದರೆ ತಮ್ಮ ಜ್ಞಾನ ಮತ್ತು ಬುದ್ಧಿಶಕ್ತಿಯಲ್ಲಿ ಅಪರಿಪೂರ್ಣರು, ಅಶುಚಿರ್ಭೂತರು ಆಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಇಷ್ಟು ಓದಿ ಮಾತಾಜಿ. ಅಂಬಿಕಾ ಮಾತಾಜಿ ಓದಿ, ಮುಂದುವರಿಸಿ ಮಾತಾಜಿ. ಮಾಯಾವಾದಿ ವಿದ್ವಾಂಸರಲ್ಲಿ ಅತ್ಯಂತ ಪ್ರಮುಖರಾದ ಸದಾನಂದ ಯೋಗೀಂದ್ರರು ವೇದಾಂತ ಸಾರ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಶಂಕರಾಚಾರ್ಯರ ತತ್ವಜ್ಞಾನ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ. ಶಂಕರ ತತ್ವಜ್ಞಾನದ ಎಲ್ಲ ಅನುಯಾಯಿಗಳು ಅವರ ಹೇಳಿಕೆಗೆ ಬಹಳ ಮಹತ್ವವನ್ನು ಕೊಡುತ್ತಾರೆ. ಸದಾನಂದ ಯೋಗೀಂದ್ರರು ತಮ್ಮ ವೇದಾಂತ ಸಾಗರದಲ್ಲಿ ಬ್ರಹ್ಮನ್ ಅನ್ನು ಸತ್ ಚಿತ್ ಆನಂದನೆಂದು, ಜ್ಞಾನಪೂರ್ಣನೆಂದು, ಅದ್ವಯನೆಂದು ವ್ಯಾಖ್ಯಾನಿಸುತ್ತಾರೆ. ಅವರು ಜ್ಞಾನವನ್ನು ಜಡ, ಸತ್ ಮತ್ತು ಅಸತ್ಗಳಿಂದ
ವಿಭಿನ್ನವಾದ ಜ್ಞಾನವೆಂದು ವ್ಯಾಖ್ಯಾನಿಸುತ್ತಾರೆ. ಇದು ಬಹುತೇಕ ಗ್ರಹಿಕೆಯನ್ನು ಮೀರಿದ್ದು, ಆದರೆ ಇದು ತ್ರಿಗುಣಗಳ ಫಲ. ಹೀಗೆ ಅವರು ಪರಿಶುದ್ಧ ಜ್ಞಾನವನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಐಹಿಕವೆಂದು ಪರಿಗಣಿಸುತ್ತಾರೆ. ಅಜ್ಞಾನದ ಕೇಂದ್ರವು ಕೆಲವು ಸಲ ಸರ್ವವ್ಯಾಪಕವೆಂದು ಮತ್ತು ಕೆಲವು ಸಲ ವೈಯಕ್ತಿಕವೆಂದು ಪರಿಗಣಿಸಲ್ಪಡುತ್ತದೆ. ಅವರ ಪ್ರಕಾರ ಸರ್ವವ್ಯಾಪಕನಾದ ವಿಷ್ಣು ಮತ್ತು ಬಿಡಿ ಜೀವಿಗಳು ಇವರಿಬ್ಬರು ಅಜ್ಞಾನದ ಉತ್ಪಾದನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಶೋಧ ಮಾತಾಜಿ ಓದಿ. ಯಶೋಧ ಮಾತಾಜಿ, ಬಿ ಯಶೋಧ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಸರಳವಾದ ಮಾತುಗಳಲ್ಲಿ ಮಾತಾಜಿ, ಅಲ್ಲಿಂದಲ? ಹೌದು ಮಾತಾಜಿ, ಅಲ್ಲಿಂದಲೇ. ಸರಳವಾದ ಮಾತುಗಳಲ್ಲಿ ಹೇಳಬೇಕೆಂದರೆ ಸದಾನಂದ ಯೋಗೀಂದ್ರರ ಅಭಿಪ್ರಾಯದಲ್ಲಿ ಪ್ರತಿಯೊಂದು ನಿರಾಕಾರವಾದುದರಿಂದ ವಿಷ್ಣುವಿನ ಕಲ್ಪನೆ ಮತ್ತು ಬಿಡಿ ಆತ್ಮದ ಕಲ್ಪನೆ ಇವುಗಳೆರಡು ಅಜ್ಞಾನದ ಫಲಗಳು. ವೈಷ್ಣವರ ವಿಶುದ್ಧ ಸತ್ವ ಕಲ್ಪನೆಯು ಪ್ರಧಾನ ಅಥವಾ ಸೃಷ್ಟಿಯು ಪ್ರಮುಖ ತತ್ವವಲ್ಲದೆ ಬೇರೆಯಲ್ಲ ಎಂದು ಅವರು ವಿವರಿಸುತ್ತಾರೆ. ಸತ್ವಗುಣದ ರೂಪಾಂತರದಿಂದ ಕೂಡಿದ ವಿಶುದ್ಧ ಸತ್ವದಿಂದ ಸರ್ವವ್ಯಾಪಕವಾದ ಜ್ಞಾನವು ಕಲುಷಿತಗೊಂಡಾಗ ಸರ್ವಶಕ್ತನು, ಸರ್ವಜ್ಞನು, ಪರಮಾಧಿಕಾರಿಯು, ಪರಮಾತ್ಮನು, ಸರ್ವ ಕಾರಣಗಳ ಕಾರಣನು, ಪರಮೇಶ್ವರನು ಇತ್ಯಾದಿಯಾದ ಪರಮಪುರುಷನ ಕಲ್ಪನೆಯು ಉದಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಯೋಗೀಂದ್ರರ ಪ್ರಕಾರ ಪರಮಪ್ರಭುವಾದ ಈಶ್ವರನು ಸಕಲ ಅಜ್ಞಾನಗಳ ಭಂಡಾರವಾದುದರಿಂದ ಅವನನ್ನು ಸರ್ವಜ್ಞ ಎಂದು ಕರೆಯಬಹುದು. ಆದರೆ ಸರ್ವಶಕ್ತನಾದ ದೇವೋತ್ತಮ ಪರಮಪುರುಷನನ್ನು ನಿರಾಕರಿಸುವವರನ್ನು ಈಶ್ವರ ಅಥವಾ ಪ್ರಭುವಿಗಿಂತ ಹೆಚ್ಚಿನವನು. ಆದ್ದರಿಂದ ಅವರ ತೀರ್ಮಾನವೆಂದರೆ ದೇವೋತ್ತಮ ಪರಮಪುರುಷ ಈಶ್ವರ ಐಹಿಕ ಅಜ್ಞಾನದ ರೂಪಾಂತರ, ಜೀವಿಯು ಅಜ್ಞಾನದಿಂದ ಆವೃತನಾಗಿದ್ದಾನೆ. ಹೀಗೆ ಅವರು ವೃಷ್ಟಿ ಮತ್ತು ಸಮಷ್ಟಿ ಅಸ್ತಿತ್ವವನ್ನು ಕತ್ತಲಲ್ಲಿ ವರ್ಣಿಸುತ್ತಾರೆ. ಮಾಯವಾದಿ ತತ್ವಜ್ಞಾನಿಗಳ ಪ್ರಕಾರ ಪ್ರಭುವು ದೇವೋತ್ತಮ ಪರಮಪುರುಷ ಮತ್ತು ಜೀವಿಯು ಅವನ ಶಾಶ್ವತ ದಾಸ ಎಂಬ ವೈಷ್ಣವರ ಗ್ರಹಿಕೆಯು ಅಜ್ಞಾನದ ಒಂದು ಅಭಿವ್ಯಕ್ತಿ. ಆದರೆ ಭಗವದ್ಗೀತೆಯಲ್ಲಿ ಬರುವ ಪ್ರಭು ಕೃಷ್ಣನ ತೀರ್ಮಾನವನ್ನು ಅಂಗೀಕರಿಸಿದರೆ ಮಾಯಾವಾದಿಗಳನ್ನು ಮಾಯಾಪವೃತ್ತ ಜ್ಞಾನ ಎಂದು ಪರಿಗಣಿಸಬೇಕು, ಏಕೆಂದರೆ ಅವರು ದೇವೋತ್ತಮ ಪರಮಪುರುಷನ ಅಸ್ತಿತ್ವವನ್ನು ಮಾನ್ಯ ಮಾಡುವುದಿಲ್ಲ ಅಥವಾ ಅವನ ಅಸ್ತಿತ್ವವು ಐಹಿಕ ಗ್ರಹಿಕೆಯ ಮಾಯಾ ಫಲ ಎಂದು ಅವರು ಹೇಳುತ್ತಾರೆ. ಇವು ಅಸುರರ ಲಕ್ಷಣಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಯಾನ್ವಿತ ಮಾತಾಜಿ ಮುಂದಕ್ಕೆ ಓದಿ. ಹರೇ ಕೃಷ್ಣ ಮಾತಾಜಿ, ದಂಡವತ್. ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಪ್ರವಚನ ನೀಡುತ್ತಾ ಹೀಗೆ ಹೇಳಿದ್ದಾರೆ. ಚೈತನ್ಯರ ನಿಸ್ತಾರಗಾಗಿ ಸೂತ್ರ ವ್ಯಾಸ ಮಾಯಾವಾದಿ ಭಾಷ್ಯ ಶೋನೇಲೆ ಹಯ ಸರ್ವನಾಶ. ಚೈತನ್ಯ ಚರಿತಾಮೃತ ಮಧ್ಯ 6.169. ಈ ಐಕಿಕ ಪ್ರಪಂಚದಿಂದ ಬದ್ಧಾತ್ಮರನ್ನು ವಿಮುಕ್ತಗೊಳಿಸುವುದಕ್ಕೆ ವ್ಯಾಸರು ವೇದಾಂತ ಸೂತ್ರವನ್ನು ಬರೆದರು. ಆದರೆ ಶಂಕರಾಚಾರ್ಯರು ತಮ್ಮದೇ ಆದ ರೀತಿಯಲ್ಲಿ ವೇದಾಂತ ಸೂತ್ರವನ್ನು ವ್ಯಾಖ್ಯಾನ ಮಾಡುವ ಮೂಲಕ ಅವನ ಕುಲಕ್ಕೆ ದೊಡ್ಡ ಅಪಕಾರವನ್ನು ಮಾಡಿದ್ದಾರೆ. ಏಕೆಂದರೆ ಅವರ ಮಾಯವಾದ ತತ್ವಜ್ಞಾನವನ್ನು ಅನುಸರಿಸುವವರು ಸರ್ವನಾಶವಾಗುತ್ತಾರೆ. ವೇದಾಂತ ಸೂತ್ರದಲ್ಲಿ ಭಕ್ತಿ ಸೇವೆಯನ್ನು ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಆದರೆ ಮಾಯಾವಾದಿ ತತ್ವಜ್ಞಾನಿಗಳು ಪರಾತ್ಪರ ಪುರುಷನ ಆಧ್ಯಾತ್ಮಿಕ ಕಾರ್ಯವನ್ನು ಅಂಗೀಕರಿಸಲು ನಿರಾಕರಿಸುತ್ತಾರೆ ಮತ್ತು ಜೀವಿಯ ಪರಮಪ್ರಭುವಿಗಿಂತಲೂ ಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದುತ್ತಾನೆ ಎಂಬುದನ್ನು ಒಪ್ಪುವುದಿಲ್ಲ.
ಹೀಗೆ ಅವರು ಪ್ರಪಂಚಾದ್ಯಂತ ನಾಸ್ತಿಕ ಹಾವಳಿಯನ್ನೇ ಎಸಗಿದ್ದಾರೆ. ಏಕೆಂದರೆ ಅಂತಹ ತೀರ್ಮಾನವೇ ಪರಿಶುದ್ಧ ಭಕ್ತಿ ಸೇವೆಯ ದಿವ್ಯ ಪ್ರತಿಕ್ರಿಯೆಯ ಸ್ವಭಾವಕ್ಕೆ ವಿರುದ್ಧವಾಗಿದೆ. ದೇವೋತ್ತಮ ಪುರುಷನ ಅಸ್ತಿತ್ವವನ್ನು ನಿರಾಕರಿಸುವ ಮೂಲಕ ಪರಸ್ಪರನಲ್ಲಿ ಒಂದಾಗುವ ಮಾಯಾವಾದಿ ಈ ತತ್ವಜ್ಞಾನಿಗಳ ಮಹತ್ವಾಕಾಂಕ್ಷೆಯು ಈಡೇರದಾಗಿದೆ. ಇದರ ಫಲವೇನೆಂದರೆ ಆಧ್ಯಾತ್ಮಿಕ ಜ್ಞಾನದ ಅತ್ಯಂತ ಆಘಾತಕಾರಿಯಾದ ಪ್ರತಿಪಾದನೆ. ಈ ತತ್ವಜ್ಞಾನವನ್ನು ಅನುಸರಿಸುವವನು ಈ ಐಕಿಕ ಜಗತ್ತಿನಲ್ಲಿಯೇ ಶಾಶ್ವತವಾಗಿ ಉಳಿಯುವಂತಹ ವಿಪತ್ತನ್ನು ತಂದುಕೊಳ್ಳುತ್ತಾನೆ. ಆದುದರಿಂದ ಮಾಯಾವಾದಿಗಳು ಅವಿಶುದ್ಧ ಬುದ್ಧೆಯ ಅಥವಾ ಅಶುಚಿಯಾದ ಜ್ಞಾನವುಳ್ಳವರು ಎಂದು ಕರೆಯುತ್ತಾರೆ. ಅವರ ಜ್ಞಾನವೇ ಕಲುಷಿತವಾಗುವುದರಿಂದ ಅವರ ಎಲ್ಲ ವರ್ತವಾಸನೆಗಳು ತಪಸ್ಸುಗಳು ನೈರಾಶ್ಯದಲ್ಲಿ ಕೊನೆಗೊಳ್ಳುತ್ತವೆ. ಹೀಗೆ ಪ್ರಾರಂಭದಲ್ಲಿ ಅವರು ಬಹು ವಿದಗ್ಧ ವಿದ್ವಾಂಸರೆಂದು ಗೌರವಕ್ಕೆ ಪಾತ್ರರಾದರು. ಅಂತಿಮವಾಗಿ ಅವರು ರಾಜಕಾರಣ, ಸಾಮಾಜಿಕ ಕಾರ್ಯ ಮುಂತಾದ ಭೌತಿಕ ಕಾರ್ಯಗಳಿಗೆ ಪತನ ಹೊಂದುತ್ತಾರೆ. ಪರಮ ಪ್ರಭುವಿನಲ್ಲಿ ಒಂದಾಗುವ ಬದಲು ಅವರು ಮತ್ತೆ ಈ ಐಕಿಕ ಕಾರ್ಯಗಳಲ್ಲಿ ಒಂದಾಗುತ್ತಾರೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ 1.2.32 ವಿವರಿಸಲಾಗಿದೆ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸ್ವಲ್ಪ ಇದೆ, ಸ್ವಲ್ಪ ಅದಿಷ್ಟೇ ಹೇಳ್ಬಿಡ್ತೀನಲ್ಲ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ಆರೋಹ್ಯ ಕೃಚೇರ್ಣ ಪರಂ ಪದಂ ತತಃ ಪತಂತಿ ಅದ್ಯೋಸ್ನ ದೃಶ್ಯ ಯುತ್ಪದ್ಮ ಪದಂ ಅಂಗ್ರಯಃ. ವಾಸ್ತವದಲ್ಲಿ ಮಾಯಾವಾದಿ ತತ್ವಜ್ಞಾನಿಗಳು ಬಹಳ ಕಟ್ಟುನಿಟ್ಟಾಗಿ ಆಧ್ಯಾತ್ಮಿಕ ಜೀವನದ ವ್ರತ ನಿಯಮಗಳನ್ನು, ತಪಸ್ಸುಗಳನ್ನು ಪಾಲಿಸುತ್ತಾರೆ. ಈ ರೀತಿಯಲ್ಲಿ ಅವರು ನಿರಾಕಾರ ಬ್ರಹ್ಮನ್ ನಲ್ಲಿಗೆ ಉನ್ನತಿಸಲ್ಪಡುತ್ತಾರೆ. ಆದರೆ ಪ್ರಭುವಿನ ಪಾದಕಮಲಗಳನ್ನು ಅವರು ಅಲಕ್ಷಿಸುವುದರಿಂದ ಮತ್ತೆ ಐಕಿಕ ಅಸ್ತಿತ್ವಕ್ಕೆ ಪತನ ಹೊಂದುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ಶಿವನ ಅವತಾರವಾದ ಶಂಕರಾಚಾರ್ಯರಲ್ಲಿ ದೋಷ ಇಲ್ಲ, ಏಕೆಂದರೆ ಅವರು ಪ್ರಭುವಿನ ಆಜ್ಞೆಯನ್ನು ಪಾಲಿಸುವ ಸೇವಕರು. ಅಂದ್ರೆ ಇಲ್ಲಿ ಭಗವಂತನ ಆಜ್ಞೆಯ ಮೇರೆಗೆ ಅವರು ಆ ರೀತಿ ಒಂದು ಮಾಯವಾದ ಸಿದ್ಧಾಂತವನ್ನ ಅವರು ಪ್ರತಿಪಾದಿಸಿದ್ರು. ಆದರೆ ಈ ಮಾಯವಾದ ತತ್ವಜ್ಞಾನವನ್ನು ಅನುಸರಿಸುವವರು ಸರ್ವನಾಶವಾಗುತ್ತಾರೆ. ಆದ್ರೆ ಆ ಒಂದು ಸಿದ್ಧಾಂತ ತತ್ವಜ್ಞಾನವನ್ನ ಅನುಸರಣೆ ಮಾಡುವಂತವರು ನಾಶ ಆಗ್ತಾರೆ. ಅವರು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಾಧಿಸಿದ ಎಲ್ಲ ಪ್ರಗತಿಯನ್ನು ಕಳೆದುಕೊಳ್ಳುತ್ತಾರೆ. ಅಂದ್ರೆ ಆಧ್ಯಾತ್ಮಿಕವಾಗಿ ಅವರು
ಮುಂದೆ ನಾವು ನೋಡಿದ್ವಿ ಭಾವಾರ್ಥದಲ್ಲಿ ಪ್ರಭುಪಾದರು ಕೂಡ ಹೇಳಿದ್ರು, ಅವ್ರು ತುಂಬಾ ಕಷ್ಟಪಟ್ಟು ಎಲ್ಲ ವ್ರತ ನಿಯಮ ತಪಸ್ಸುಗಳು ಎಲ್ಲವನ್ನೂ ಆಚರಣೆ ಮಾಡ್ತಾರೆ. ಆದ್ರೆ ಏನಾಗುತ್ತೆ, ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರು ಈ ಭವಬಂಧನದಲ್ಲಿ ಸಿಲುಕೊಂತಾರೆ ಅನ್ನೋದನ್ನ, ಅಂದ್ರೆ ಆಧ್ಯಾತ್ಮಿಕವಾಗಿ ಅವ್ರಿಗೆ ಉನ್ನತಿ ಅನ್ನುವಂಥದ್ದು ಸಿಗೋದಿಲ್ಲ ಅಂತ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಮಾಯಾವಾದಿ ತತ್ವಜ್ಞಾನಿಗಳು ತಮ್ಮ ವ್ಯಾಕರಣದ ಇಂದ್ರಜಾಲದ ಮೂಲಕ ತಮ್ಮ ವೇದಾಂತ ಜ್ಞಾನವನ್ನು ಪ್ರದರ್ಶಿಸಲು ಬಹಳ ಹೆಮ್ಮೆ ಪಡುತ್ತಾರೆ. ಅಂದ್ರೆ ಅವರಿಗೆ ಈ ಸಂಸ್ಕೃತ ಅಭ್ಯಾಸ ಆಗಿರುತ್ತೆ, ಎಲ್ಲ ಶ್ಲೋಕಗಳು ಕಂಠಸ್ಥ ಆಗಿರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ಪದಕ್ಕೆ ನಾನಾ ಅರ್ಥಗಳಿದೆ, ಆ ನಾನಾ ಅರ್ಥಗಳನ್ನ ಕೊಟ್ಟು ಆ ಒಂದು ವಿಷಯವನ್ನ, ವೇದಾಂತ ಸೂತ್ರಗಳನ್ನ ಅವರು ವ್ಯಾಖ್ಯಾನಗಳನ್ನು ಕೊಡುವಾಗ ಅವರ ಒಂದು ಜ್ಞಾನದ ಪ್ರದರ್ಶನ ಮಾಡ್ತಾರೆ. ಆ ರೀತಿ ಮಾಡಿ ಅವರು ತಮಗೆ ತಾವೇ ಹೆಮ್ಮೆ ಪಟ್ಕೋತಾರೆ. ಆದ್ರೆ ಅವರು ಮಾಯಾ ಅಪಹೃತ ಜ್ಞಾನ, ಅಂದರೆ ಮಾಯೆಯಿಂದ ನಿಜವಾದ ಜ್ಞಾನವನ್ನು ಅಪಹರಿಸಲ್ಪಟ್ಟವರು ಎಂದು ಭಗವದ್ಗೀತೆಯಲ್ಲಿ ಪ್ರಭು ಕೃಷ್ಣನು ಪ್ರಮಾಣೀಕರಿಸುತ್ತಾನೆ. ಆದ್ರೆ ಅವರು ವಾಸ್ತವದಲ್ಲಿ ಏನು ಅಂತಂದ್ರೆ, ಅವರ ಜ್ಞಾನ ಏನಿದೆ ಅದನ್ನ ಮಾಯೆಯು ಅಪಹರಿಸಿ ಬಿಟ್ಟಿದ್ದಾಳೆ. ಯಾಕಂದ್ರೆ ಅವರು ಕೃಷ್ಣನನ್ನ ಒಪ್ಪೋದಿಲ್ಲ. ಹಾಗಾಗಿ ಮಾಯೆ ಹಿಡಿತದಲ್ಲಿ ಇರೋದ್ರಿಂದ ಅವರ ಜ್ಞಾನ ಅದು ಮಾಯಾ ಅಪಹೃತ ಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾಯೆಗೆ ಎರಡು ಶಕ್ತಿಗಳಿವೆ. ಏನು ಆ ಮಾಯೆಯ ಶಕ್ತಿ ಅಂತಂದ್ರೆ, ಅವುಗಳ ಮೂಲಕ ಅವಳು ತನ್ನ 2 ಕಾರ್ಯಗಳನ್ನ ಮಾಡ್ತಾಳೆ. ಅವು ಯಾವುವೆಂದರೆ ಪ್ರಕ್ಷೇಪಾತ್ಮಿಕ ಶಕ್ತಿ, ಜೀವಿಯನ್ನು ಐಹಿಕ ಅಸ್ತಿತ್ವದ ಸಾಗರಕ್ಕೆ ಎಸೆಯುವ ಶಕ್ತಿ. ಅಂದ್ರೆ ಒಂದು ಜೀವಾತ್ಮನನ್ನ ಈ ಒಂದು ಭೌತಿಕ ಭವಸಾಗರಕ್ಕೆ ಎಸೆಯುವಂತ ಶಕ್ತಿ, ಅದನ್ನ ಪ್ರಕ್ಷೇಪಾತ್ಮಿಕ ಶಕ್ತಿ ಅಂತ ಕರಿತಾ ಇದ್ದಾರೆ. ಇನ್ನೊಂದು ಆವರಣಾತ್ಮಿಕ ಶಕ್ತಿ, ಜೀವಿಯ ಜ್ಞಾನವನ್ನ ಆಚ್ಛಾದಿಸುವ ಶಕ್ತಿ, ಅಂದ್ರೆ ಅವನ ಜ್ಞಾನವನ್ನ ಅಪಹರಿಸುವುದು, ಅದನ್ನ ಆವರಣಾತ್ಮಿಕ ಶಕ್ತಿ ಅಂತ ಇಲ್ಲಿ ಕರಿತಾ ಇದ್ದಾರೆ. ಹೀಗೆ ಮಾಯಾಶಕ್ತಿ 2 ಕಾರ್ಯಗಳನ್ನ ಮಾಡ್ತಾಳೆ. ಒಂದು ಭವಸಾಗರಕ್ಕೆ ಬಿಸಾಡ್ತಾಳೆ, ಮತ್ತೆ ಅವರ ಎಲ್ಲ ಒಂದು ಜ್ಞಾನ ಏನಿದೆ ಅದನ್ನ ಅಜ್ಞಾನವನ್ನಾಗಿ ಮಾಡ್ಬಿಡ್ತಾಳೆ. ಮತ್ತೆ ಆವರಣಾತ್ಮಿಕ ಶಕ್ತಿಯ ಕ್ರಿಯೆಯನ್ನು ಭಗವದ್ಗೀತೆಯಲ್ಲಿ ಮಾಯೆಯ ಅಪಹೃತ ಜ್ಞಾನ ಅಂತ ಇಲ್ಲಿ ಶಬ್ದಗಳಿಂದ ವಿವರಣೆ ಮಾಡ್ತಾ ಇದ್ದಾರೆ. ಆವರಣಾತ್ಮಿಕ ಶಕ್ತಿ ಅಂತಂದ್ರೆ ಅದು ಮಾಯೆಯ ಅಪಹೃತ ಜ್ಞಾನ ಅಂತ ಇಲ್ಲಿ ಕರೀತಾ ಇದ್ದಾರೆ. ದೇವಿ ಮಾಯಾ ಅಥವಾ ಕೃಷ್ಣನ ಮಾಯಾ ಶಕ್ತಿಯು ಏಕೆ ಮಾಯಾವಾದಿ ತತ್ವಜ್ಞಾನಿಗಳ ಜ್ಞಾನವನ್ನು ಹೊತ್ತೊಯ್ಯುತ್ತದೆ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಆಸುರಂ ಭಾವಂ ಆಶ್ರಿತಃ ಎಂಬ ಶಬ್ದಗಳಿಂದ ವಿವರಿಸಲಾಗಿದೆ. ದೇವರ ಅಸ್ತಿತ್ವವನ್ನು ಒಪ್ಪದ ವ್ಯಕ್ತಿಯನ್ನು ಕುರಿತು ಈ ಮಾತುಗಳನ್ನು ಹೇಳಲಾಗಿದೆ. ದೇವರ ಅಸ್ತಿತ್ವವನ್ನು ಒಪ್ಪದ ಮಾಯಾವಾದಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಬಹುದು. ಅಂದ್ರೆ ಆಸುರಂ ಭಾವ ಆಶ್ರಿತ ಅಂತಂದ್ರೆ ಈ ದೈವಿ ಮಾಯಾಶಕ್ತಿ ಏನ್ ಮಾಡ್ತಾ ಇದ್ದಾಳೆ, ಅವಳು ಅವರ ಒಂದು ಜ್ಞಾನವನ್ನ ಯಾಕೆ ಅಪಹರಿಸ್ತಾಳೆ ಅಂತಂದ್ರೆ, ಅವರು ಭಗವಂತನನ್ನ ಒಪ್ಪೋದಿಲ್ಲ, ಅವನ ಅಸ್ತಿತ್ವವನ್ನ ಅವರು ಒಪ್ಪೋದಿಲ್ಲ, ಅವನನ್ನ ಅಂದ್ರೆ ನಾಸ್ತಿಕರು ಅಂತಾನೆ ಹೇಳ್ಬೋದು, ಆ ರೀತಿ ಇರ್ತಾರೆ. ಹಾಗಾಗಿ ಮಾಯೆ ಏನ್ ಮಾಡ್ತಾಳೆ, ಅವರ ಜ್ಞಾನವನ್ನ, ಯಾರು ಭಗವಂತನಿಗೆ ವಿಮುಖರಾಗಿರ್ತಾರೆ, ಅಸುರರಾಗಿರ್ತಾರೆ, ಅಂತವರ ಜ್ಞಾನವನ್ನ ಅವಳು ಅಪಹರಿಸಿ ಬಿಡ್ತಾಳೆ. ದೇವರ ಅಸ್ತಿತ್ವವನ್ನು ಒಪ್ಪದ ಮಾಯಾವಾದಿಗಳಲ್ಲಿ 2 ಗುಂಪುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವಾರಣಾಸಿಯ ನಿರಾಕಾರವಾದಿ ಶಂಕರರ ಅನುಯಾಯಿಗಳ ಮೇಲ್ಪಂಕ್ತಿಗೆ ಒಳಗಾದವರು, ಮತ್ತು ಸಾರಾನಾಥದ ಬೌದ್ಧರು. ಇಬ್ಬರು ಕೂಡ ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳಂತಲೇ ಇಲ್ಲಿ ಕರೆಸ್ಕೊಂತಾರೆ. ಒಂದು ಶಂಕರಾಚಾರ್ಯರ ಅನುಯಾಯಿಗಳು, ಇನ್ನೊಂದು ಬುದ್ಧನ ಅನುಯಾಯಿಗಳು. ಈ 2 ಗುಂಪಿನವರು ಮಾಯಾವಾದಿಗಳು. ಅವರ ನಾಸ್ತಿಕ ತತ್ವಜ್ಞಾನದ ಕಾರಣದಿಂದಾಗಿ ಕೃಷ್ಣನು ಅವರ ಜ್ಞಾನವನ್ನು ಸೆಳೆದೊಯ್ದಿದ್ದಾನೆ. ಅವರು ನಾಸ್ತಿಕರಾಗಿದ್ದಾರೆ, ಭಗವಂತನ ಅಸ್ತಿತ್ವವನ್ನು ಅವರು ಒಪ್ಪೋದಿಲ್ಲ, ಹಾಗಾಗಿ ಅವರ ಜ್ಞಾನವನ್ನು ಅಪಹರಿಸಿದ್ದಾರೆ. ಈ 2 ಗುಂಪುಗಳಲ್ಲಿ ಯಾವುದೂ ದೇವರ ವ್ಯಕ್ತ ರೂಪವನ್ನು ಅಂಗೀಕರಿಸುವುದಿಲ್ಲ. ಅಂದ್ರೆ ಇಬ್ರು ಕೂಡ ಭಗವಂತನಿಗೆ ಒಂದು ಬೌದ್ಧರು ದೇವರೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಶಂಕರಾಚಾರ್ಯರ ಅನುಯಾಯಿಗಳು ದೇವರಿಗೆ ಅವನು ನಿರಾಕಾರ ಅಂತ ಹೇಳ್ತಾರೆ, ಅವನಿಗೆ ವ್ಯಕ್ತ ರೂಪ, ಅವನು ವ್ಯಕ್ತಿ ರೂಪದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಬೌದ್ಧ ತತ್ವಜ್ಞಾನಿಗಳು ಆತ್ಮ ಮತ್ತು ದೇವರು ಇವೆರಡನ್ನೂ ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಬುದ್ಧನ ಅನುಯಾಯಿಗಳು ಏನ್ ಮಾಡ್ತಾರೆ, ಅವರು ಆತ್ಮ, ದೇವರು, ಪರಮಾತ್ಮ ಯಾರು, ಈ ಎರಡನ್ನೂ ಕೂಡ ಅವರು ಒಪ್ಪುವುದಿಲ್ಲ, ನಿರಾಕರಿಸ್ತಾರೆ. ಮತ್ತೆ ಶಂಕರರ ಅನುಯಾಯಿಗಳು ಏನ್ ಮಾಡ್ತಾರೆ, ದೇವರನ್ನ ಬಹಿರಂಗವಾಗಿ ನಿರಾಕರಿಸದಿದ್ದರೂ ಆದ್ರೆ ದೇವರನ್ನ ಒಪ್ತಾರೆ, ದೇವರಿದಾನೆ ಅಂತ ಹೇಳ್ತಾರೆ. ಆದ್ರೆ ಏನು ಹೇಳ್ತಾರೆ, ಅವನು ನಿರಾಕಾರ, ಅವನಿಗೆ ಆಕಾರ ಇಲ್ಲ, ಅವನು ರೂಪರಹಿತ, ಅವನಿಗೆ ಯಾವುದೇ ಒಂದು ವ್ಯಕ್ತಿ ರೂಪ ಇಲ್ಲ, ಮತ್ತೆ ವ್ಯಕ್ತಿಯ ಒಂದು ಪ್ರತ್ಯೇಕ ವ್ಯಕ್ತಿ ಗುಣಗಳು ಏನಿದೆ ಅದು ಯಾವುದು ಅವನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಬೌದ್ಧರು ಮತ್ತೆ ಶಂಕರರ ಅನುಯಾಯಿಗಳು ಇಬ್ಬರು ಅವಿಶುದ್ಧ ಬುದ್ಧಯ ಅಂದ್ರೆ ತಮ್ಮ ಜ್ಞಾನವನ್ನ ಬುದ್ಧಿಶಕ್ತಿಯಲ್ಲಿ ಅಪರಿಪೂರ್ಣರು, ಅಶುಚೀರ್ಭೂತರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಜ್ಞಾನ ಅದು ಅಪರಿಪೂರ್ಣವಾಗಿದೆ, ಮತ್ತೆ ಅದು ಕಲುಷಿತ ಕೂಡ ಆಗಿದೆ ಅಂತ ಹೇಳಿ ಕರಿತಾ ಇದ್ದಾರೆ. ಅವರಿಬ್ಬರ ಒಂದು ಜ್ಞಾನ, ಯಾರು ಬುದ್ಧನ ಅನುಯಾಯಿಗಳಿದ್ದಾರೆ ಮತ್ತೆ ಯಾರು ಶಂಕರಾಚಾರ್ಯರ ಅನುಯಾಯಿಗಳಿದ್ದಾರೆ, ಅವರ ಜ್ಞಾನವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಮಾಯಾವಾದಿ ವಿದ್ವಾಂಸರಲ್ಲಿ ಅತ್ಯಂತ ಪ್ರಮುಖರಾದ ಸದಾನಂದ ಯೋಗೀಂದ್ರರು ವೇದಾಂತ ಸಾರ ಎಂಬ ಗ್ರಂಥವನ್ನ ಬರೆದಿದ್ದಾರೆ. ಇದು ನಾವು ಆಗ್ಲೇ ಮೊದ್ಲೇ ನೋಡಿದ್ವಿ ಇವರ ಒಂದು ಹೆಸರನ್ನ. ಇವರು ಮಾಯಾವಾದಿಗಳು, ವಿದ್ವಾಂಸರು. ಶಂಕರಾಚಾರ್ಯರ ತತ್ವಜ್ಞಾನವನ್ನ ಆಧರಿಸಿ ಅವರು ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ, ವೇದಾಂತ ಸಾರ ಅಂತ ಹೇಳಿ. ಅದರಲ್ಲಿ ಅವರು ಶಂಕರಾಚಾರ್ಯರ ತತ್ವಜ್ಞಾನದ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಶಂಕರ ತತ್ವಜ್ಞಾನದ ಎಲ್ಲಾ ಅನುಯಾಯಿಗಳು ಅವರ ಹೇಳಿಕೆಗೆ ಬಹಳ ಮಹತ್ವವನ್ನ ಕೊಡುತ್ತಾರೆ. ಸದಾನಂದ ಯೋಗೀಂದ್ರರು ತಮ್ಮ ವೇದಾಂತ ಸಾರದಲ್ಲಿ ಬ್ರಹ್ಮನ್ ಅನ್ನು ಸಚ್ಚಿತ್ ಆನಂದನೆಂದು, ಜ್ಞಾನಪೂರ್ಣನೆಂದು, ಅದ್ವಯನೆಂದು ವ್ಯಾಖ್ಯಾನಿಸುತ್ತಾರೆ. ಅಂದ್ರೆ ಅವರು ವೇದಾಂತ ಸಾರದಲ್ಲಿ ಏನಂತ ಕರಿತಾ ಇದ್ದಾರೆ? ಬ್ರಹ್ಮನ್ ಅಂತಂದ್ರೆ ಅದು ಸಚ್ಚಿದಾನಂದ ಅಂತ ಕರಿತಾ ಇದ್ದಾರೆ. ಅವರು ಅಜ್ಞಾನವನ್ನು ಜಡ, ಅಸತ್ ಮತ್ತು ಅಸತ್ಗಳಿಂದ ಭಿನ್ನವಾದ ಜ್ಞಾನವೆಂದು ವ್ಯಾಖ್ಯಾನಿಸುತ್ತಾರೆ. ಅಂದ್ರೆ ಈ ಜಡ ಏನಿದೆ ಅಂದ್ರೆ ಇಲ್ಲಿ ಬ್ರಹ್ಮನನ್ನ ಅವರು ಸಚ್ಚಿದಾನಂದ ಹೇಳ್ತಾರೆ, ಆದ್ರೆ ಜಡವನ್ನ ಅವ್ರು ಏನಂತ ಕರಿತಾ ಇದಾರೆ? ಅದನ್ನ ಸತ್ ಮತ್ತೆ ಅಸತ್ಗಳಿಂದ ಭಿನ್ನವಾದ ಜ್ಞಾನ ಅಂತ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಇದು ಬಹುತೇಕ ಗ್ರಹಿಕೆಯನ್ನು ಮೀರಿದ್ದು. ಒಂದು ಸತ್ ಅಂದ್ರೆ ಶಾಶ್ವತ, ಅಸತ್ ಅಂದ್ರೆ ಅಶಾಶ್ವತ, ಶಾಶ್ವತವೂ ಅಲ್ಲ ಅಶಾಶ್ವತವೂ ಅಲ್ಲದ ಒಂದು ಜಡವನ್ನ ಅಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಮ ಯಾರದೇ ಆದ್ರೂ ಅವರ ಒಂದು ಬುದ್ಧಿಶಕ್ತಿಗೆ ನಿಲುಕದೇ ಇರುವಂತಹ ಒಂದು ವ್ಯಾಖ್ಯಾನ. ಇದು ಬಹುತೇಕ ಗ್ರಹಿಕೆಯನ್ನು ಮೀರಿದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದು ತ್ರಿಗುಣಗಳ ಫಲ. ಹೀಗೆ ಅವರು ಪರಿಶುದ್ಧ ಜ್ಞಾನವನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಐಹಿಕವೆಂದು ಪರಿಗಣಿಸುತ್ತಾರೆ. ಪರಿಶುದ್ಧವಾದ ಜ್ಞಾನ ಅದನ್ನ ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಐಹಿಕ. ಅಜ್ಞಾನದ ಕೇಂದ್ರವು ಕೆಲವು ಸಲ ಸರ್ವವ್ಯಾಪಕವೆಂದು ಮತ್ತು ಕೆಲವು ಸಲ ವೈಯಕ್ತಿಕವೆಂದು ಪರಿಗಣಿಸಲ್ಪಡುತ್ತದೆ. ಈ ಅಜ್ಞಾನದ ಕೇಂದ್ರ ಅಂತ ಏನೇಂತ ಕರಿತಾ ಇದ್ದಾರೆ, ಈ ಜಡ ಅನ್ನುವಂಥದ್ದು ಅದು ಸರ್ವವ್ಯಾಪಕ, ಎಲ್ಲಾ ಕಡೆನೂ ಆವರಿಸ್ಕೊಂಡಿದೆ ಅಜ್ಞಾನ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಮತ್ತೆ ಕೆಲವು ಸಲ ವೈಯಕ್ತಿಕ ಅಂದ್ರೆ ವ್ಯಕ್ತಿಯಲ್ಲಿ ಮಾತ್ರ ಕಾಣುವಂಥದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ಸರ್ವವ್ಯಾಪಕನಾದ ವಿಷ್ಣು ಮತ್ತು ಬಿಡಿ ಜೀವಿಗಳು ಇವರಿಬ್ಬರು ಅಜ್ಞಾನದ ಉತ್ಪಾದನೆ. ಅಂದ್ರೆ ಭಗವಂತ ವಿಷ್ಣು, ಮಹಾವಿಷ್ಣು, ಅವನು ಕೂಡ ಅಜ್ಞಾನದ ಒಂದು ಉತ್ಪಾದನೆ. ಜೀವಾತ್ಮರು, ನಾವು ಜೀವಿಗಳು ಕೂಡ ಅಜ್ಞಾನದ ಉತ್ಪಾದನೆ ಅಂತ ಇಬ್ಬರನ್ನು ಕೂಡ ಒಂದೇ ಒಂದು ಏನಂತ ಹೇಳ್ತಾರೆ, ಒಂದೇ ತಕಡಿಯಲ್ಲಿ ತೂಗ್ತಾರೆ ಅನ್ನೋ ರೀತಿಯಲ್ಲಿ ತೂಗ್ತಾರೆ. ಸರಳವಾದ ಮಾತುಗಳಲ್ಲಿ ಹೇಳಬೇಕೆಂದರೆ ಸದಾನಂದ ಯೋಗೀಂದ್ರರ ಅಭಿಪ್ರಾಯದಲ್ಲಿ ಪ್ರತಿಯೊಂದು ನಿರಾಕಾರವಾದುದರಿಂದ ವಿಷ್ಣುವಿನ ಕಲ್ಪನೆ ಮತ್ತು ಬಿಡಿ ಆತ್ಮದ ಕಲ್ಪನೆ ಇವೆರಡೂ ಅಜ್ಞಾನದ ಫಲಗಳು. ಅಂದ್ರೆ ನಾವೆಲ್ಲರೂ ಆತ್ಮಗಳನ್ನ ಅಜ್ಞಾನದ ಫಲಗಳು ಅಂತ ಕರಿತಾ ಇಲ್ಲ, ಅದು ಬದ್ಧಾತ್ಮರನ್ನ ಕರಿತಾ ಇಲ್ಲ. ಎಲ್ಲಾ ಆತ್ಮಗಳನ್ನು ವಿಷ್ಣು ಕಲ್ಪನೆಯನ್ನು ಅದು ಎರಡೆಲ್ಲವನ್ನೂ ಸೇರಿಸಿ ಅಜ್ಞಾನದ ಫಲಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ. ವೈಷ್ಣವರ ವಿಶುದ್ಧ ಸತ್ವ ಕಲ್ಪನೆಯು ಪ್ರಧಾನ ಅಥವಾ ಸೃಷ್ಟಿಯ ಪ್ರಮುಖ ತತ್ವವಲ್ಲದೆ ಬೇರೆ ಎಲ್ಲ ಎಂದು ಅವರು ವಿವರಿಸುತ್ತಾರೆ. ಅಂದ್ರೆ ವೈಷ್ಣವರು ನಾವೇನಂತ ಕರಿತೀವಿ? ಶುದ್ಧ ಸತ್ವ ಅಂತ, ಈ ಮೂರು ತ್ರಿಗುಣಗಳನ್ನ ಮೀರಿತ್ತು ಅನ್ನುವಂಥದ್ದು. ಅದು ಮತ್ತೆ ಪ್ರಧಾನ ಅಥವಾ ಸೃಷ್ಟಿಯ ಪ್ರಮುಖ ತತ್ವ, ಇವೆಲ್ಲವೂ ಕೂಡ ಬೇರೆ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆಧ್ಯಾತ್ಮಿಕ ಅಂತ ನಾವೇನ್ ಕರಿತೀವಿ ಅದು ವಿಷ್ಣುವನ್ನ ಆಧ್ಯಾತ್ಮಿಕ ಅಂತ ಕರಿತೀವಿ. ಮತ್ತೆ ಈ ಭೌತಿಕ ಜಗತ್ತಿಗೆ ಸೇರಿದವರು ಅವರೆಲ್ಲರೂ ಕೂಡ ಪ್ರಧಾನದಲ್ಲಿ ಆ ಒಂದು ಸೃಷ್ಟಿಯಲ್ಲಿ ಬರ್ತಾರೆ. ಅವೆಲ್ಲವನ್ನೂ ಅವರು ಒಂದೇ ಅಂತ ಇಲ್ಲಿ ವಿವರಿಸ್ತಾರೆ. ಸತ್ವಗುಣದ ರೂಪಾಂತರದಿಂದ ಕೂಡಿದ ವಿಶುದ್ಧ ಸತ್ವದಿಂದ ಸರ್ವವ್ಯಾಪಕವಾದ ಜ್ಞಾನವು ಕಲುಷಿತಗೊಂಡಾಗ ಸತ್ವಗುಣದ ರೂಪಾಂತರದಿಂದ ಕೂಡಿದ ವಿಶುದ್ಧ ಸತ್ವದಿಂದ ಸರ್ವವ್ಯಾಪಕವಾದ ಜ್ಞಾನವು ಕಲುಷಿತಗೊಂಡಾಗ ಸರ್ವಶಕ್ತನು, ಸರ್ವಜ್ಞನು, ಪರಮಾಧಿಕಾರಿಯು, ಪರಮಾತ್ಮನು, ಸರ್ವ ಕಾರಣಗಳ ಕಾರಣನು, ಪರಮೇಶ್ವರನು ಇತ್ಯಾದಿಯಾಗಿ ದೇವೋತ್ತಮ ಪರಮಪುರುಷನ ಕಲ್ಪನೆಯು ಉದಯಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಅದರ ವಿಶುದ್ಧ ಸತ್ವ ಅಂದ್ರೆ ಅದು ಮೂರು ಗುಣಗಳನ್ನ ಮೀರಿದ್ದು. ಆದ್ರೆ ಇವ್ರೇನಂತ ಹೇಳ್ತಾ ಇದಾರೆ? ಸತ್ವಗುಣದ ರೂಪಾಂತರ ಅಂತ ಕರಿತಾ ಇದ್ದಾರೆ. ಅದರಿಂದ ಏನಾಗುತ್ತೆ? ಜ್ಞಾನ ಕಲುಷಿತ ಆಗತ್ತೆ ಅಂತ. ಆ ಜ್ಞಾನ ಕಲುಷಿತ ಆದಂತಹ ನಮ್ಮ ಬಗ್ಗೆ ಅವರು ಹೇಳ್ತಾ ಇರುವಂತದ್ದು, ಜ್ಞಾನ ಕಲುಷಿತವಾದಂತಹ ವೈಷ್ಣವರು ಏನ್ ಮಾಡ್ತಾರೆ? ಅವರು ಸರ್ವಶಕ್ತ, ಸರ್ವಜ್ಞ, ಪರಮಾಧಿಕಾರಿ, ಪರಮಾತ್ಮ, ಸರ್ವಕಾರಣ ಕಾರಣ, ಪರಮೇಶ್ವರ ಇತ್ಯಾದಿಯಾಗಿ ದೇವೋತ್ತಮ ಪರಮಪುರುಷನ ಕಲ್ಪನೆಯು ಉದಯಿಸ್ತಾ ಇದೆ. ಇದು ನಾವು ಮಾಡ್ತಾ ಇರುವಂತದ್ದು ಕಲ್ಪನೆ ಅಂತ ಹೇಳಿ ಕರಿತಾ ಇದ್ದಾರೆ. ಸದಾನಂದ ಯೋಗೀಂದ್ರರ ಪ್ರಕಾರ ಪರಮಪ್ರಭುವಾದ ಈಶ್ವರನು ಸಕಲ ಅಜ್ಞಾನಗಳ ಭಂಡಾರವಾದುದರಿಂದ ಅವನನ್ನು ಸರ್ವಜ್ಞ ಎಂದು ಕರೆಯಬಹುದು. ಸಕಲ ಅಜ್ಞಾನಗಳ ಭಂಡಾರವಾದುದರಿಂದ ಅವನನ್ನು ಸರ್ವಜ್ಞ ಎಂದು ಕರೆಯಬಹುದು. ಆದರೆ ಸರ್ವಶಕ್ತನಾದ ದೇವೋತ್ತಮ ಪರಮಪುರುಷನನ್ನು ನಿರಾಕರಿಸುವವನು ಈಶ್ವರ ಅಥವಾ ಪ್ರಭುವಿಗಿಂತ ಹೆಚ್ಚಿನವನು. ಪರಮಪ್ರಭುವಾದ ಈಶ್ವರನು ಸಕಲ ಅಜ್ಞಾನಗಳ ಭಂಡಾರವಾದುದರಿಂದ, ಆದ್ರೆ ಭಗವಂತ ಅವನು ಅಜ್ಞಾನಗಳ ಭಂಡಾರ ಅಂತ ಕರಿತಾ ಇದ್ದಾರೆ, ಅವನನ್ನ ಸರ್ವಜ್ಞ ಎಂದು ಕರೆಯಬಹುದು.
ಎಲ್ಲಾ ಅಜ್ಞಾನಗಳ ಭಂಡಾರ ಆಗಿರೋದ್ರಿಂದ ಅವನು ಎಲ್ಲವನ್ನು ತಿಳಿದವನು ಅಂತ ಹೇಳಿ ಕರೀತಾ ಇದ್ದಾರೆ. ಆದ್ರೆ ಸರ್ವಶಕ್ತನಾದ ದೇವೋತ್ತಮ ಪರಮ ಪುರುಷನನ್ನು ನಿರಾಕರಿಸುವವನು ಈಶ್ವರ ಅಥವಾ ಪ್ರಭುವಿಗಿಂತ ಹೆಚ್ಚಿನವನು ಅಂತ. ಯಾರೋ ದೇವೋತ್ತಮ ಪರಮ ಪುರುಷನ ಇಲ್ಲ ಅಂತ ಹೇಳ್ತಾರೆ, ಅವರು ಅವನಿಗಿಂತ ಹೆಚ್ಚು, ಅವನಿಗಿಂತ ಮೇಲಿನ ಒಂದು ಸ್ತರದಲ್ಲಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರ ತೀರ್ಮಾನವೇನೆಂದರೆ ದೇವೋತ್ತಮ ಪರಮ ಪುರುಷನು ಅಂದ್ರೆ ಈಶ್ವರ ಐಹಿಕ ಅಜ್ಞಾನದ ರೂಪಾಂತರ ಮತ್ತು ಜೀವಿಗಳು ಐಹಿಕ ಅಜ್ಞಾನದ ರೂಪಾಂತರ ಮತ್ತು ಜೀವಿಯು ಅಜ್ಞಾನದಿಂದ ಆವೃತನಾಗಿದ್ದಾನೆ. ಅವರ ಪ್ರಕಾರ ಒಟ್ಟಾರೆಯಾಗಿ ಭಗವಂತ ಅವನು ಅಜ್ಞಾನದಲ್ಲಿದ್ದಾನೆ, ಐಹಿಕ ಗುಣಗಳಲ್ಲಿದ್ದಾನೆ. ಅದೇ ರೀತಿ ಜೀವಿಗಳು ಕೂಡ ಅಜ್ಞಾನದಿಂದನೇ ಆವೃತರಾಗಿದ್ದಾರೆ. ಯಾರಾದ್ರೂ ಅದನ್ನ ಮೀರಿ ಜ್ಞಾನ ಅಂತ ಅಂದ್ರೆ ಇವರು ಮಾಯಾವಾದಿಗಳು ಹೇಳುವಂತ ಜ್ಞಾನ ಅನ್ನುವಂಥದ್ದನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅವರು ಭಗವಂತನಿಗಿಂತ ಮೇಲಿನ ಒಂದು ಹಂತದಲ್ಲಿದ್ದಾರೆ ಅಂತ ಅವರು ವಾದಿಸ್ತಾರೆ. ಹೀಗೆ ಅವರು ವೃಷ್ಟಿ ಮತ್ತು ಸಮಷ್ಟಿ ಅಸ್ತಿತ್ವವನ್ನು ಕತ್ತಲಲ್ಲಿ ವರ್ಣಿಸುತ್ತಾರೆ. ಈ ರೀತಿ ಅವರು ಎಲ್ಲವನ್ನು ಕೂಡ ಕತ್ತಲಿನಲ್ಲಿ ವರ್ಣಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಯಾವಾದಿ ತತ್ವಜ್ಞಾನಿಗಳ ಪ್ರಕಾರ ಪ್ರಭು ದೇವೋತ್ತಮ ಪರಮ ಪುರುಷ ಮತ್ತು ಜೀವಿಯು ಅವನ ಶಾಶ್ವತ ದಾಸ ಎಂಬ ವೈಷ್ಣವರ ಗ್ರಹಿಕೆಯು ಅಜ್ಞಾನದ ಒಂದು ಅಭಿವ್ಯಕ್ತಿ. ಅವ್ರ ಪ್ರಕಾರ ನಾವು ದೇವೋತ್ತಮ ಪರಮ ಪುರುಷ ಕೃಷ್ಣ ಅವನ ದಾಸಾನುದಾಸರು ನಾವು ಅಂತ ಹೇಳಿದ್ರೆ ಅದು ಅಜ್ಞಾನ ಅಂತ ಇಲ್ಲಿ ಕರೀತಾ ಇದ್ದಾರೆ. ಆದ್ರೆ ಭಗವದ್ಗೀತೆಯಲ್ಲಿ ಬರುವ ಪ್ರಭು ಕೃಷ್ಣನ ತೀರ್ಮಾನವನ್ನು ಅಂಗೀಕರಿಸಿದರೆ ಮಾಯಾವಾದಿಗಳನ್ನು ಮಾಯೆಯ ಅಪಹೃತ ಜ್ಞಾನ ಎಂದು ಪರಿಗಣಿಸಬೇಕು. ಕೃಷ್ಣ ಅಲ್ಲಿ ಏನಂತ ಹೇಳ್ತಾನೆ, ಜೀವೇರೆ ಸ್ವರೂಪೋ ಕೃಷ್ಣೇರ ನಿತ್ಯದಾಸ ನಾವೆಲ್ಲರೂ ಕೂಡ ಇದನ್ನ ಅಂಗೀಕರಿಸ್ತೀವಿ ಅಂತಂದ್ರೆ ಈ ಮಾಯಾವಾದಿಗಳು ನಮ್ಮನ್ನ ಏನು ಅಜ್ಞಾನಿಗಳು ಅಂತ ಕರೀತಾ ಇದ್ದಾರೆ, ಅವರು ವಾಸ್ತವದಲ್ಲಿ ಮಾಯೆಯಿಂದ ಅವರ ಜ್ಞಾನ ಅಪಹೃತವಾಗಿದೆ ಅಂತ ಹೇಳಿ ತಿಳಿಬೇಕು. ಏಕೆಂದರೆ ಅವರು ದೇವೋತ್ತಮ ಪರಮ ಪುರುಷನ ಅಸ್ತಿತ್ವವನ್ನು ಮಾನ್ಯ ಮಾಡುವುದಿಲ್ಲ ಅಥವಾ ಅವನ ಅಸ್ತಿತ್ವವು ಐಹಿಕ ಗ್ರಹಿಕೆಯ ಮಾಯೆಯ ಫಲ ಎಂದು ಅವರು ಹೇಳುತ್ತಾರೆ. ಅವರು ಇವು ಅಸುರರ ಲಕ್ಷಣಗಳು, ಇವೆಲ್ಲವೂ ಕೂಡ ಆಸುರಿ ಗುಣಗಳು ಅಂತ ಹೇಳಿ ಕರೀತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸರ್ವಭೌಮ ಭಟ್ಟಾಚಾರ್ಯರಿಗೆ ಪ್ರವಚನ ನೀಡುತ್ತಾ ಹೀಗೆ ಹೇಳಿದ್ದಾರೆ, ಜೀವೇರ ನಿಸ್ತಾರಲಾಗಿ ಸೂತ್ರ ಕೈಲಾವ್ಯಾಸ ಮಾಯಾವಾದಿ ಭಾಷೆಯ ಶುಮೀಲೆ ಹಯ ಸರ್ವನಾಶ. ಚೈತನ್ಯ ಚರಿತಾಮೃತದ ಮಧ್ಯಲೀಲಾ 6.169 ಶ್ಲೋಕ. ಈ ಐಹಿಕ ಪ್ರಪಂಚದಿಂದ ಬದ್ಧಾತ್ಮರನ್ನು ವಿಮುಕ್ತಗೊಳಿಸುವುದಕ್ಕಾಗಿ ವ್ಯಾಸರು ವೇದಾಂತ ಸೂತ್ರವನ್ನ ಬರೆದಿದ್ದಾರೆ. ವೇದಾಂತ ಸೂತ್ರವನ್ನ ವ್ಯಾಸರು ಬರೆದಿದ್ದಾರೆ, ಅದಕ್ಕೆ ವ್ಯಾಖ್ಯಾನವನ್ನ ಅವರೇ ಭಾಗವತದ ಮೂಲಕ ನಮ್ಗೆ ನೀಡಿದ್ದಾರೆ. ಆದ್ರೆ ಶಂಕರಾಚಾರ್ಯರು ತಮ್ಮದೇ ಆದ ರೀತಿಯಲ್ಲಿ ವೇದಾಂತ ಸೂತ್ರವನ್ನ ವ್ಯಾಖ್ಯಾನ ಮಾಡುವ ಮೂಲಕ ಮಾನವ ಕುಲಕ್ಕೆ ದೊಡ್ಡ ಅಪಕಾರವನ್ನ ಮಾಡಿದ್ದಾರೆ. ಏಕೆಂದರೆ ಅವರ ಮಾಯಾವಾದ ತತ್ವಜ್ಞಾನವನ್ನು ಅನುಸರಿಸುವವರು ಸರ್ವನಾಶ ಆಗುತ್ತಾರೆ. ಈಗ ಸ್ವಲ್ಪ ಹೊತ್ತು ನಾವು ನೋಡಿದ್ವಿ ಮಾಯಾವಾದಿ ಪಂಡಿತರು ಯಾರವರು, ಸದಾನಂದ ಯೋಗೇಂದ್ರರು, ಅವರ ಒಂದು ವಿವರಣೆ ಒಂದು ಪ್ಯಾರಾಗ್ರಾಫ್ ಓದಿದ್ರೇನೆ ನಮ್ಗೆ ಇದು ನಮ್ಮನ್ನ ಕತ್ತಲಲ್ಲಿ ತಳ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಇಂತಹ ಒಂದು ವಿವರಣೆಗಳು ಅವರು ಕೊಡೋದಕ್ಕೆ ಯಾವ ಒಂದು ಆಧಾರದ ಮೇಲೆ ಕೊಟ್ಟಿದ್ದಾರೆ, ಶಂಕರಾಚಾರ್ಯರ ಶಾರೀರಿಕ ಭಾಷ್ಯದ ಮೇಲೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕರಿತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ, ಮಾಯಾವಾದ ತತ್ವಜ್ಞಾನವನ್ನು ಅನುಸರಿಸುವವರು ಸರ್ವನಾಶವಾಗುತ್ತಾರೆ. ವೇದಾಂತ ಸೂತ್ರದಲ್ಲಿ ಭಕ್ತಿ ಸೇವೆಯನ್ನು ಸ್ಪಷ್ಟವಾಗಿ ಸೂಚಿಸಲಾಗಿದೆ. ವೇದಾಂತ ಸೂತ್ರದಲ್ಲಿ ನಮ್ಗೆ ಭಕ್ತಿ ಸೇವೆಯ ಬಗ್ಗೆ ನೇರವಾಗಿ ಹೇಳಿದ್ದಾರೆ. ನಿನ್ನೆ ನಾವು ನೋಡಿದ್ವಿ ಉಪನಿಷತ್ತುಗಳಲ್ಲಿ ಪ್ರತಿಯೊಂದು ಉಪನಿಷತ್ತಿನಲ್ಲೂ ಭಗವಂತನಿಗೆ ಸಾಕಾರ ರೂಪ ಇದೆ. ಭಗವಂತ ಹೇಗೆ ಅವನು ತನ್ನ ವಿವಿಧ ಅಂಗಗಳಿಂದ ಏನೆಲ್ಲ ಮಾಡ್ತಾನೆ ಅನ್ನುವಂಥದ್ದು, ಅವನ ಅಂಗಾಂಗಗಳು ನಮ್ಮ ಅಂಗಾಂಗಗಳಿಗಿಂತ ಹೇಗೆ ವಿಭಿನ್ನ ಅನ್ನುವಂಥದ್ದು, ಮತ್ತೆ ಹೇಗೆ ಭಕ್ತರಾದವರು ಭಗವಂತನ ಪಾದಗಳನ್ನ ಸದಾ ಸ್ಮರಣೆ ಮಾಡ್ತಾರೆ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಉಪನಿಷತ್ತುಗಳಲ್ಲಿ ಮತ್ತೆ ವೇದಾಂತ ಸೂತ್ರಗಳಲ್ಲಿ ಭಕ್ತಿ ಸೇವೆಯನ್ನ ನೇರವಾಗಿ ಸ್ಪಷ್ಟವಾಗಿ ಸೂಚಿಸಿದೆ. ಆದ್ರೆ ಮಾಯಾವಾದಿ ತತ್ವಜ್ಞಾನಿಗಳು ಅವರು ಪರಮ ಪರಾತ್ಪರ ಪುರುಷನ ಆಧ್ಯಾತ್ಮಿಕ ಕಾಯವನ್ನು ಅಂಗೀಕರಿಸಲು ನಿರಾಕರಿಸುತ್ತಾರೆ ಮತ್ತು ಜೀವಿಯು ಪರಮಪ್ರಭುವಿಗಿಂತ ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎಂಬುದನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ಭಗವಂತ ಅವನು ನಿರಾಕಾರ, ಅವನಿಗೆ ವ್ಯಕ್ತಿ ರೂಪ ಇಲ್ಲ, ಮತ್ತೆ ಅವನು ಅಜ್ಞಾನದಲ್ಲಿದ್ದಾನೆ, ಅದೇ ರೀತಿ ಜೀವಿಗಳು ಕೂಡ ಅಜ್ಞಾನದಲ್ಲಿದ್ದಾರೆ ಅಂತ ಹೇಳಿ, ಆದ್ರೆ ಅವರು ಭಗವಂತ ಅವನ ಒಂದು ವ್ಯಕ್ತಿತ್ವ ಅಥವಾ ಜೀವಿಗಳ ವ್ಯಕ್ತಿತ್ವ ಎರಡು ಒಂದೇ ಅಂತ ಹೇಳ್ತಾರೆ. ಹೀಗೆ ಅವರು ಪ್ರಪಂಚಾದ್ಯಂತ ನಾಸ್ತಿಕ ಹಾವಳಿಯನ್ನೇ ಎಸಗಿದ್ದಾರೆ. ಇದರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾಸ್ತಿಕತೆಯನ್ನ ಉಂಟು ಮಾಡ್ತಾ ಇದ್ದಾರೆ ಜನರಲ್ಲಿ. ಏಕೆಂದ್ರೆ ಅಂತಹ ತೀರ್ಮಾನವೇ ಪರಿಶುದ್ಧ ಭಕ್ತಿ ಸೇವೆ ದಿವ್ಯ ಪ್ರಕ್ರಿಯೆಯ ಸ್ವಭಾವಕ್ಕೆ ವಿರುದ್ಧವಾಗಿದೆ. ಅಂದ್ರೆ ಇದು ಭಗವಂತ ಅವನಿಗೆ ರೂಪ ಇಲ್ಲ ಅನ್ನುವಂಥದ್ದು, ಅಥವಾ ಭಗವಂತನಲ್ಲಿ ಯಾವುದು ಆಧ್ಯಾತ್ಮಿಕ ಗುಣ ಲಕ್ಷಣಗಳಿದೆ, ಅವನಿಗೆ ಆಧ್ಯಾತ್ಮಿಕ ಸಚ್ಚಿದಾನಂದ ಸ್ವರೂಪ ಇದೆ, ಇದೆಲ್ಲವೂ ಕೂಡ ನಮ್ಮನ್ನ ಈ ಭಕ್ತಿ ಸೇವೆಯಿಂದ ದೂರ ಮಾಡುವಂಥದ್ದು. ಅಂದ್ರೆ ಅವನಿಗಿದೆ ಅನ್ನುವಂಥದ್ದನ್ನ ಒಪ್ಪದೇ ಹೋದಾಗ
ದೇವೋತ್ತಮ ಪರಮಪುರುಷನ ಅಸ್ತಿತ್ವವನ್ನು ನಿರಾಕರಿಸುವ ಮೂಲಕ ಪರಾತ್ಪರನಲ್ಲಿ ಒಂದಾಗುವ ಮಾಯಾವಾದಿ ತತ್ವಜ್ಞಾನಿಗಳ ಮಹತ್ವಾಕಾಂಕ್ಷೆಯು ಈಡೇರದಾಗಿದೆ. ಅಂದ್ರೆ ಅವರು ಭಗವಂತನನ್ನ ನಿರಾಕರಿಸ್ತಾ ಇರೋದ್ರಿಂದ ಅವನಲ್ಲಿ ಒಂದಾಗುವಂಥದ್ದು, ಅಂದ್ರೆ ಅವನನ್ನ ಜೀವತತ್ವಕ್ಕಿಂತ ಹೆಚ್ಚೇನಲ್ಲ ಅಂತ ಹೇಳುವಂತವ್ರು ಅವನಲ್ಲಿ ಒಂದಾಗುವಂಥದ್ದು ಅವರ ಆಕಾಂಕ್ಷೆ ಏನಿದೆ ಅದು ಈಡೇರೋದಿಲ್ಲ. ಇದರ ಫಲ ಏನು ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನದ ಅತ್ಯಂತ ಆಘಾತಕಾರಿಯಾದ ಪ್ರತಿಪಾದನೆ. ಅಂದ್ರೆ ಅವರು ಆಧ್ಯಾತ್ಮಿಕವಾಗಿ ಏನು ಜ್ಞಾನ ಇದೆ ಅದನ್ನ ನಾಶ ಮಾಡೋ ರೀತಿಯಲ್ಲಿ ಈ ಒಂದು ಶಾರೀರಿಕ ಭಾಷ್ಯದಲ್ಲಿ ಅವರು ಮಾಯಾವಾದ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಈ ತತ್ವವನ್ನ ಅನುಸರಿಸುವವನು ಈ ಐಹಿಕ ಜಗತ್ತಿನಲ್ಲಿಯೇ ಶಾಶ್ವತವಾಗಿ ಉಳಿಯುವಂತಹ ವಿಪತ್ತನ್ನ ತಂದುಕೊಳ್ಳುತ್ತಾನೆ. ಕೊನೆಗೆ ಏನಾಗುತ್ತೆ, ಅವರು ಮತ್ತೆ ಈ ಭವಸಾಗರದಲ್ಲಿ ಭವಬಂಧನದಲ್ಲಿ ಸಿಲುಕ್ತಾರೆ. ಆದ್ದರಿಂದ ಮಾಯಾವಾದಿಗಳನ್ನ ಅವಿಶುದ್ಧ ಬುದ್ಧಯ ಅಥವಾ ಅಶುಚಿಯಾದ ಜ್ಞಾನವುಳ್ಳವರು ಎಂದು ಕರೆಯುತ್ತಾರೆ. ಆದ್ದರಿಂದ ಅವರದು ಜ್ಞಾನ ಅದು ಅಪರಿಪೂರ್ಣ, ಮತ್ತೆ ಅದು ಶುದ್ಧವಾದ ಜ್ಞಾನ ಅಲ್ಲ, ಕಲುಷಿತವಾದ ಜ್ಞಾನ ಅಂತ ಹೇಳಿ ಕರಿತೀವಿ. ಅವರ ಜ್ಞಾನವೇ ಕಲುಷಿತವಾಗಿರುವುದರಿಂದ ಅವರ ಎಲ್ಲಾ ವ್ರತ ಉಪಾಸನೆಗಳು ತಪಸ್ಸುಗಳು ನೈರಾಶ್ಯದಲ್ಲಿ ಕೊನೆಗೊಳ್ಳುತ್ತದೆ, ಅಂದ್ರೆ ನಿರಾಶೆಯಲ್ಲಿ ಕೊನೆಗೊಳ್ಳುತ್ತೆ ಅಂತ. ಅವ್ರು ಮಾಡ್ತಾರೆ, ಅವರು ಕೂಡ ವ್ರತಗಳನ್ನ ಉಪಾಸನೆಗಳನ್ನ ತಪಸ್ಸುಗಳನ್ನ ಎಲ್ಲವನ್ನೂ ಮಾಡ್ತಾರೆ, ಆದ್ರೆ ಅವೆಲ್ಲವೂ ಕೂಡ ಯಾವುದೇ ಫಲಗಳನ್ನು ಕೊಡೋದಿಲ್ಲ. ಹೀಗೆ ಪ್ರಾರಂಭದಲ್ಲಿ ಅವರು ಬಹು ವಿದಗ್ಧ ವಿದ್ವಾಂಸರಿಂದ ಗೌರವಕ್ಕೆ ಪಾತ್ರರಾದರೂ ಅಂತಿಮವಾಗಿ ಅವರು ರಾಜಕಾರಣ, ಸಾಮಾಜಿಕ ಕಾರ್ಯ ಮುಂತಾದ ಭೌತಿಕ ಕಾರ್ಯಗಳಿಗೆ ಪತನ ಹೊಂದುತ್ತಾರೆ. ಪ್ರಾರಂಭದ ಹಂತದಲ್ಲಿ ಅವರು ಮಹಾವಿದ್ವಾಂಸರು, ಎಷ್ಟೋ ವೇದಗಳನ್ನ ತಿಳಿದವರು ಅಂತೆಲ್ಲ ಕರೆಸ್ಕೊಳ್ಳುವಂತವ್ರು ಕೊನೆಗೆ ಒಂದು ಆಧ್ಯಾತ್ಮಿಕವಾಗಿ ಅವರ ಬದುಕಿನ ಧ್ಯೇಯ ಏನಿದೆ ಮನುಷ್ಯ ಜನ್ಮನಾಗಿ ಪಡೆದ ಮೇಲೆ ಅದನ್ನ ಅವರು ಗಳಿಸೋದಿಲ್ಲ, ಅದನ್ನ ಅವ್ರು ಪಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅವರು ಕೊನೆಗೆ ಅವ್ರು ಎಲ್ಲಿಗೆ ಬಂದು ನಿಲ್ತಾರೆ ಅಂತಂದ್ರೆ ಮತ್ತೆ ಈ ಭೌತಿಕ ಮಾಯೆಯ ಸೇವೆಯಲ್ಲಿ ತೊಡಗ್ತಾರೆ. ಅಂದ್ರೆ ಅವರು ಸಮಾಜ ಸೇವೆ, ರಾಜಕಾರಣ ಇಂತಹ ಕಾರ್ಯಗಳಲ್ಲಿ ಪತನವನ್ನ ಹೊಂದುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರಮಪ್ರಭುವಿನಲ್ಲಿ ಒಂದಾಗುವ ಬದಲು ಅವರು ಮತ್ತೆ ಐಹಿಕ ಕಾರ್ಯಗಳಲ್ಲಿ ಒಂದಾಗುತ್ತಾರೆ. ಇದನ್ನ ಶ್ರೀಮದ್ ಭಾಗವತದಲ್ಲಿ 1.2.32 ಹೀಗೆ ವಿವರಿಸಲಾಗಿದೆ. ಆರುಹ್ಯ ಕೃಚ್ರೇಣ ಪರಂ ಪದಂ ತತಃ ಪತಂತಿ ಅದು ಅನಾದೃತ ಯುಷ್ಮಾತ್ ಅಂಗ್ರಹಯ. ವಾಸ್ತವದಲ್ಲಿ ಮಾಯಾವಾದಿ ತತ್ವಜ್ಞಾನಿಗಳು ಬಹಳ ಕಟ್ಟುನಿಟ್ಟಾಗಿ ಆಧ್ಯಾತ್ಮಿಕ ಜೀವನದ ವ್ರತ ನಿಯಮಗಳನ್ನು ತಪಸ್ಸುಗಳನ್ನು ಪಾಲಿಸುತ್ತಾರೆ. ಅವರು ಕೂಡ ಆ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಜೀವನದಲ್ಲಿ ಮುಂದುವರಿಯುವ ಪ್ರಯತ್ನ ಮಾಡಿದಂತವರು ಆರಂಭದ ಹಂತದಲ್ಲಿ. ಹಾಗಾಗಿ ಅವರಲ್ಲೂ ಕೂಡ ಅನೇಕ ನಿಯಂತ್ರಕ ತತ್ವಗಳು ಇರುತ್ತೆ, ಅನೇಕ ಅನುಷ್ಠಾನಗಳಿರುತ್ತೆ, ತಪಸ್ಸುಗಳಿರುತ್ತೆ, ಎಲ್ಲವನ್ನೂ ಕೂಡ ಅವರು ಮಾಡ್ತಾರೆ. ಈ ರೀತಿಯಲ್ಲಿ ಅವರು ನಿರಾಕಾರ ಬ್ರಹ್ಮ ನೆಲೆಗೆ ಉನ್ನತಿಸಲ್ಪಡುತ್ತಾರೆ. ಆದ್ರೆ ಅಂತಿಮವಾಗಿ ಅವರು ಹೋಗಿ ಸೇರುವಂತದ್ದು ನಿರಾಕಾರ ಬ್ರಹ್ಮನ್ ಅಂತ ಹಂತಕ್ಕೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಆದ್ರೆ ಪ್ರಭುವಿನ ಪಾದ ಕಮಲಗಳನ್ನು ಅವರು ಅಲಕ್ಷಿಸುವುದರಿಂದ ಮತ್ತೆ ಐಹಿಕ ಅಸ್ತಿತ್ವಕ್ಕೆ ಪತನ ಹೊಂದುತ್ತಾರೆ. ಆದ್ರೆ ಅಲ್ಲಿವರೆಗೂ ಹೋದವರು ಆ ಒಂದು ಅಂತಿಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರದ ಕಡೆಗೆ ಅವರು ಮುಖ ಮಾಡದೆ ಹೋದ ಕಾರಣ ಅವ್ರೇನ್ ಮಾಡ್ತಾರೆ, ಮತ್ತೆ ವಾಪಸ್ ಈ ಒಂದು ಐಹಿಕ ಅಸ್ತಿತ್ವದಲ್ಲಿ ಪತನವನ್ನ ಕಾಣ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಏನಾದ್ರೂ ತಪ್ಪಿದ್ದಲ್ಲಿ ನನ್ನ ಕರೆಕ್ಟ್ ಮಾಡ್ಬೋದು, ಆದ್ರೆ ನಾನು ಜಸ್ಟ್ ಓದ್ಕೊಂಡು ಹೋಗಿದ್ದೀನಿ, ಸರಿಯಾಗಿ ಹೇಳಿದ್ನ ಅಂತ ನನ್ಗೆ ಡೌಟ್ ಇದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ಯದ? ಹಾಕ್ತಾ ಇದೀನಿ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡೋಣ ಮಾತಾಜಿ. ಹಾ ಮಾತಾಜಿ ಎಂಡ್ ಮಾಡಿ. ಅಟೆಂಡೆನ್ಸ್ ಹಾಕ್ತಾ ಇದೀನಿ ಮಾತಾಜಿ. ಹಾಕಿ ಮಾತಾಜಿ, ಹಾಕಿ ಮಾತಾಜಿ. ಒಂದೆರಡು ದಿನ ನಾನು ಅಟೆಂಡೆನ್ಸ್ ಹಾಕ್ಲಿಲ್ಲ, ಹಾಗೆ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ಅಟೆಂಡೆನ್ಸ್ ಹಾಕ್ಲಿಲ್ಲ. ಅದ ಲಾಸ್ಟ್ ಅಲ್ಲಿ ತೊಂದ್ರೆ ಅಲ್ಲ ಮಾತಾಜಿ. ಆಯ್ತು, ಅಟೆಂಡೆನ್ಸ್ ಹಾಕಿ. ಒಂದ್ ನಿಮಿಷ ಮಾತಾಜಿ.
ಒಂದೇ ರೀತಿಯಲ್ಲಿ ನೋಡಿದ್ರೆ ನಾವು ಕೂಡ ಮೊದಲು ಹೀಗೆ ಇದ್ವಿ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಜ್ಞಾನ ಕೂಡ ಅಷ್ಟೇ ಅಪರಿಪೂರ್ಣ ಆಗಿತ್ತು. ಅಂದ್ರೆ ನಾವು ಕೂಡ ಅನ್ಕೋತಾ ಇದ್ದಿದ್ದು ಈ ಭೌತಿಕ ಜಗತ್ತಿನಲ್ಲಿ ತುಂಬಾ ಕಷ್ಟಗಳಿದೆ, ಕಷ್ಟಗಳು ಯಾಕೆ ನಮ್ಗೆ ಇಷ್ಟೊಂದೆಲ್ಲ ಬರ್ತಾ ಇದೆ ಅಂತ ಅನಿಸ್ದಾಗ ಬೇಡಪ್ಪ ಸಾಕು, ಇದರಿಂದ ನಾವು ಹೇಗ್ ತಪ್ಪಿಸ್ಕೊಳ್ಳೋದು ಅಂತಂದ್ರೆ ಭಗವಂತನಲ್ಲಿ ಲೀನ ಆಗ್ಬಿಡ್ಬೇಕು ಅವನು. ಯಾಕಂದ್ರೆ ನಾವು ಮೂವಿಗಳಲ್ಲಿ ಅಥವಾ ಯಾರದಾದ್ರೂ ಹೇಳುವಾಗ ಅವರ ಒಂದು ಮಾತುಗಳಲ್ಲಿ ಕೊನೆಗೆ ಕೇಳಿದ್ದಷ್ಟೇ ಮೋಕ್ಷ ಅಂದ್ರೆ ಭಗವಂತನಲ್ಲಿ ಒಂದಾಗೋದು, ಅಲ್ಲಿ ನಮ್ಗೆ ಶಾಂತಿ ಸಿಗುತ್ತೆ. ಅದೇ ಈಗ ನೋಡ್ತಾ ಇದೀವಿ ಅದು ಹೇಗೆ ನಮ್ಮನ್ನ. ಹಾ ಮಾತಾಜಿ, ಆಯ್ತಾ ಮಾತಾಜಿ? ಆಯ್ತು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಏನ್ ಮಾಡೋಣ.